यशोदानन्दन व्रज जनरञ्जन यशोदानन्दन व्रज जनरञ्जन यमुनतीरावनचारी यमुनतीरावनचारी हरे कृष्ण 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 हरे 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 राम 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 हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे हरे जय जय प्रभुपाद 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 जय जय प्रभुपाद जय जय गुरुदेव 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 जय जय गुरुदेव निताय गौर हरि बोल हरि बोल हरि बोल निताय गौर हरि बोल ಪ್ರಣಾಮಗಳು ಪ್ರಭುಜಿ ಜೋರಾಗಿ ಪ್ರಣಾಮಗಳು ಪ್ರಭುಜಿ ಹರೇ ಕೃಷ್ಣ ಧನ್ಯವಾದಗಳು ಓಂ ನಮೋ ಭಗವತೆ ವಾಸುದೇವಾಯ 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 ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್ ತತೋ ಜಯಮುದೀರಯೇತ್ ನಷ್ಟಪ್ರಾಯೇಷು ಅಭದ್ರೇಷು ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ ಭಕ್ತಿರ್ಭವತಿ ನೈಷ್ಟಿಕಿ ಶ್ರೀಮದ್ ಭಾಗವತ 4ನೇ ಸ್ಕಂದ ಅಧ್ಯಾಯ 8 ಶ್ಲೋಕ 41ರಿಂದ ಮಾತಾಜಿ ಶೇರ್ ಮಾಡಿದ್ದಾರೆ ಚಾಪ್ಟರ್ 7. ಧರ್ಮಾರ್ಥ ಕಾಮ ಮೋಕ್ಷಾಖ್ಯಂ ಧರ್ಮಾರ್ಥ ಕಾಮ ಮೋಕ್ಷಾಖ್ಯಂ ಯೋ ಇಚ್ಛೇತ್ ಶ್ರೇಯ ಆತ್ಮನಃ ಯೋ ಇಚ್ಛೇತ್ ಆತ್ಮನಃ ಏಕಂ ಏವ ಹರೇಸ್ತತ್ರ ಏಕಂ ಹೇವ ಹರೇಸ್ತತ್ರ ಕಾರಣಂ ಪಾದ ಸೇವನಂ ಕಾರಣಂ ಪಾದ ಸೇವನಂ ಧರ್ಮಾರ್ಥ ಕಾಮ ಮೋಕ್ಷಾಖ್ಯಂ ಧರ್ಮಾರ್ಥ ಕಾಮ ಮೋಕ್ಷಾಖ್ಯಂ ಯ ಇಚ್ಛೇತ್ ಶ್ರೇಯ ಆತ್ಮನಃ ಶ್ರೇಯ ಆತ್ಮನಃ ಏಕಂ ಹೇವ ಹರೇಸ್ತತ್ರ ಏಕಂ ಹೇವ ಹರೇಸ್ತತ್ರ ಕಾರಣಂ ಪಾದ ಸೇವನಂ ಧರ್ಮಾರ್ಥ ಕಾಮ ಮೋಕ್ಷಾಖ್ಯಂ ಧರ್ಮಾರ್ಥ ಕಾಮ ಮೋಕ್ಷಾಖ್ಯಂ ಯ ಇಚ್ಛೇತ್ ಶ್ರೇಯ ಆತ್ಮನಃ
यः इच्छेत् श्रेय आत्मनः एकं ह्येव हरेस्तत्र एकं एव हरेस्तत्र कारणं पादसेवनम् कारणं पादसेवनम् ओदि श्लोक ओदि हरे कृष्ण प्रभुजी धर्मार्थ काम मोक्षाख्यम या इच्छे श्रेय आत्मनः एकं हि एव हरे तत्र कारणं पादसेवनम् हरे कृष्ण प्रभुजी हरे कृष्ण प्रभुजे धर्मार्थ काम मोक्षाख्यम या इच्छे श्रेय आत्मना एकं हैव हरेस्तत्र कारणं पादसेवनम् धन्यवाद प्रभुजी हरे कृष्ण प्रभुजी धर्मार्थ काम मोक्षाख्यम यः इच्छेत् श्रेय आत्मनः एकं ह्येव हरेस्तत्र कारणं पादसेवनम् ಧನ್ಯವಾದಗಳು ಪ್ರಭುಜಿ हरे कृष्ण प्रभुजी धर्मार्थ काम मोक्षाख्यं यः इच्छेत् श्रेय आत्मनः एकं हेव हरेस्तत्र कारणं पादसेवनम् धन्यवादಗಳು प्रभुजी हरे कृष्ण ಧರ್ಮ ಅರ್ಥ ಕಾಮ ಮೋಕ್ಷ धर्म अर्थ काम मोक्ष ನಾಲ್ಕು ತತ್ವಗಳಾದ ಧಾರ್ಮಿಕತೆ ನಾಲ್ಕು ತತ್ವಗಳಾದ ಧಾರ್ಮಿಕತೆ ಆರ್ಥಿಕ ಪ್ರಗತಿ ಆರ್ಥಿಕ ಪ್ರಗತಿ ಇಂದ್ರಿಯ ತೃಪ್ತಿ ಇಂದ್ರಿಯ ಮತ್ತು ಮೋಕ್ಷ ಮತ್ತು ಮೋಕ್ಷ ಆಖ್ಯಂ ಎಂಬುದನ್ನು ಆಖ್ಯಂ ಎಂಬುದನ್ನು ಯಹ ಯಾರು ಯಾರು ಇಚ್ಛೇತ್ ಬಯಸುವನೋ ಇಚ್ಛೇತ್ ಬಯಸುವನು ಶ್ರೇಯ ಜೀವನದ ಗುರಿಯು ಶ್ರೇಯ ಜೀವನದ ಗುರಿಯು ಆತ್ಮನಃ ತನ್ನ ಏಕಂ ಹಿ ಏವ ಏಕಮಾತ್ರವೇ ಏಕಂ ಏವ ಹರೇಹೇ ದೇವೋತ್ತಮ ಪರಮಪುರುಷನ ಹರೇಹೇ ದೇವೋತ್ತಮ ಪರಮಪುರುಷನ ತತ್ರ ಅದರಲ್ಲಿ ಅದರಲ್ಲಿ ಕಾರಣವು ಕಾರಣವು ಪಾದಸೇವನಂ ಪಾದಕಮಲಗಳ ಅರ್ಚನೆಯು ಪಾದಸೇವನಂ ಪಾದ ಕಮಲಗಳ ಅರ್ಚನೆಯು ಅನುವಾದ ಮತ್ತು ಭಾವಾರ್ಥ ಪ್ರಭುಪಾದರಿಂದ ಚತುರ್ವಿಧ ಪುರುಷಾರ್ಥಗಳ ಅಂದರೆ ಧರ್ಮ ಅರ್ಥ ಕಾಮ ಮತ್ತು ಕೊನೆಗೆ ಮೋಕ್ಷ ಇವುಗಳನ್ನು ಫಲವಾಗಿ ಪಡೆಯಬಯಸುವ ವ್ಯಕ್ತಿಯು ದೇವೋತ್ತಮ ಪರಮಪುರುಷನ ಭಕ್ತಿ ಸೇವೆಯಲ್ಲಿ ನಿರತನಾಗಬೇಕು. ಏಕೆಂದರೆ ಅವನ ದಿವ್ಯ ಚರಣ ಕಮಲಗಳ ಆರಾಧನೆಯು ಸಮಸ್ತ ಬಯಕೆಗಳನ್ನು ಈಡೇರಿಸುತ್ತದೆ. ಚತುರ್ವಿಧ ಪುರುಷಾರ್ಥಗಳ ಅಂದರೆ ಚತುರ್ವಿಧ ಪುರುಷಾರ್ಥಗಳ ಅಂದರೆ ಧರ್ಮ ಅರ್ಥ ಕಾಮ ಮತ್ತು ಕೊನೆಗೆ ಧರ್ಮ ಅರ್ಥ ಕಾಮ ಮತ್ತು ಕೊನೆಗೆ ಮೋಕ್ಷ ಇವುಗಳನ್ನು ಫಲವಾಗಿ ಪಡೆಯ ಬಯಸುವ ಮೋಕ್ಷ ಇವುಗಳನ್ನು ಫಲವಾಗಿ ಪಡೆಯ ಬಯಸುವ ವ್ಯಕ್ತಿಯು ದೇವೋತ್ತಮ ಪರಮಪುರುಷನ ಪರಮಪುರುಷನ ಭಕ್ತಿ ಸೇವೆಯಲ್ಲಿ ನಿರತನಾಗಬೇಕು. ಏಕೆಂದರೆ ಅವನ ದಿವ್ಯ ಚರಣ ಕಮಲಗಳ ಆರಾಧನೆಯು ಏಕೆಂದರೆ ಅವನ ದಿವ್ಯ ಚರಣ ಕಮಲಗಳ ಆರಾಧನೆಯು ಸಮಸ್ತ ಬಯಕೆಗಳನ್ನು ಈಡೇರಿಸುತ್ತದೆ. ಸಮಸ್ತ ಬಯಕೆಗಳನ್ನು ಈಡೇರಿಸುತ್ತದೆ. ಭಾವಾರ್ಥ ಓದಿ ಯಾರಾದ್ರು. ಓದಿಲ್ಲ ಪ್ರಭುಜಿ. ಓದಿ ಮಾತಾಜಿ. ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ದೇವೋತ್ತಮ ಪರಮ ಪುರುಷನ ಅನುಮತಿಯಿಂದ ಮಾತ್ರವೇ ದೇವತೆಗಳು ವರಗಳನ್ನು ನೀಡಬಲ್ಲರು ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ. ಆದ್ದರಿಂದ ದೇವತೆಗಾಗಿ ಯಾವುದೇ ಅರ್ಪಣೆ ಮಾಡಬೇಕಾದರೂ ನಾರಾಯಣ
ಶಿಲೆಯ ಅಥವಾ ಸಾಲಿಗ್ರಾಮ ಶಿಲೆಯ ರೂಪದಲ್ಲಿ ದೇವೋತ್ತಮ ಪರಮಪ್ರಭುವನ್ನೇ ಎದುರಿಗಿರಿಸಿಕೊಳ್ಳಲಾಗುತ್ತದೆ. ವಾಸ್ತವವಾಗಿ ಅವನ ಅನುಮತಿ ಇಲ್ಲದೆ ದೇವತೆಗಳು ಯಾವುದೇ ವರವನ್ನು ನೀಡುವುದು ಸಾಧ್ಯವಿಲ್ಲ. ಆದ್ದರಿಂದ ವ್ಯಕ್ತಿಯು ಧರ್ಮ, ಅರ್ಥ, ಕಾಮ, ಮೋಕ್ಷಗಳಿಗೆ ಕೂಡ ದೇವೋತ್ತಮ ಪರಮ ಪುರುಷನನ್ನೇ ಆಶ್ರಯಿಸಬೇಕು. ಪ್ರಭುವಿನ ದಿವ್ಯ ಚರಣ ಕಮಲಗಳಲ್ಲಿ ತನ್ನ ಬಯಕೆಯನ್ನು ಈಡೇರಿಸಬೇಕೆಂದು ಕೋರಿಕೆ ಸಲ್ಲಿಸಬೇಕು. ಇದೇ ವಿವೇಕ. ವಿವೇಕಿಯಾದವನು ಯಾವುದೇ ಕೋರಿಕೆಯೊಂದಿಗೆ ಎಂದಿಗೂ ದೇವತೆಗಳ ಬಳಿಗೆ ಹೋಗುವುದಿಲ್ಲ. ಸಮಸ್ತ ಅನುಗ್ರಹಗಳ ಮೂಲ ಕಾರಣನಾದ ದೇವೋತ್ತಮ ಪರಮ ಪುರುಷನನ್ನು ಅವನು ಆಶ್ರಯಿಸುತ್ತಾನೆ. ಹರೇ ಕೃಷ್ಣ ಪ್ರಭು. ಉಳಿದೋ ಯಾರು ಓದ್ತಾರೆ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭು. ಓದಿ ಮತ್ತೆ. ಭಗವಾನ್ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಧಾರ್ಮಿಕ ಕಾರ್ಯಗಳನ್ನು ಆಚರಿಸುವುದೇ ವಾಸ್ತವವಾಗಿ ಧರ್ಮ ಎನಿಸಿಕೊಳ್ಳುವುದಿಲ್ಲ. ಧರ್ಮದ ನಿಜವಾದ ಪಥವೆಂದರೆ ಭಗವಂತನ ದಿವ್ಯ ಚರಣಕಮಲದಲ್ಲಿ ಶರಣಾಗತನಾಗುವುದು. ಅರ್ಥ ಸಾಧನೆಗಾಗಿ ಬೇರೆ ಯಾವುದೇ ಪ್ರಯತ್ನದ ಪ್ರಶ್ನೆಯೇ ಹೇಳುವುದಿಲ್ಲ. ಹಾಗೆಯೇ ಭಗವಂತನ ಸೇವೆಯಲ್ಲಿ ನಿರತನಾದವನಿಗೆ ಅವನ ಇಂದ್ರಿಯ ತೃಪ್ತಿಯ ವಿಷಯದಲ್ಲೂ ನಿರಾಶೆ ಉಂಟಾಗುವುದಿಲ್ಲ. ತನ್ನ ಇಂದ್ರಿಯಗಳನ್ನು ತೃಪ್ತಿ ಪಡಿಸಿಕೊಳ್ಳಬೇಕೆಂದು ಭಕ್ತನು ಬಯಸಿದರೆ ಕೃಷ್ಣನು ಆ ಬಯಕೆಯನ್ನು ಪೂರೈಸುತ್ತಾನೆ. ಇನ್ನು ಮೋಕ್ಷಕ್ಕೆ ಸಂಬಂಧಿಸಿದಂತೆ ಹೇಳುವುದಾದರೆ ಪ್ರಭುವಿನ ಸೇವೆಯಲ್ಲಿ ನಿರತನಾದನು ಆಗಲೇ ಮುಕ್ತನಾಗಿರುತ್ತಾನೆ. ಆದ್ದರಿಂದ ಅವನಿಗೆ ಮೋಕ್ಷವನ್ನು ಬೇರೆಯಾಗಿ ಅನುಗ್ರಹಿಸುವ ಅಗತ್ಯವೇ ಬರುವುದಿಲ್ಲ. ಹರೇ ಕೃಷ್ಣ. ಮತ್ತೆ ಪ್ರಭು ಇನ್ಯಾರು ಬರುತ್ತಾರೆ? ಓದ್ಬಿಡ್ಲ ಪ್ರಭು ಪೂರ್ತಿ? ಓದ್ಲಾ ಪ್ರಭುಜಿ? ಓದಿ ಓದಿ. ಆದ್ದರಿಂದ ನಾರದ ಮುನಿಗಳು ಧ್ರುವ ಮಹಾರಾಜನಿಗೆ ವಾಸುದೇವ ಶ್ರೀಕೃಷ್ಣನ ಆಶಯವನ್ನು ಪಡೆಯಬೇಕೆಂದು ತಾಯಿಯು ಹೇಳಿಕೊಟ್ಟಂತೆ ಭಗವಂತನ ಸೇವೆಯಲ್ಲಿ ನಿರತನಾಗಬೇಕೆಂದು ಉಪದೇಶಿಸಿದರು. ಅವನ ಇಷ್ಟಾರ್ಥವನ್ನು ಪೂರೈಸಲು ಸಮರ್ಥವಾಗಿರುವುದು ಅದೊಂದೇ. ಈ ಶ್ಲೋಕದಲ್ಲಿ ಇಷ್ಟಾರ್ಥ ಪೂರೈಕೆಯ ಏಕೈಕ ಮಾರ್ಗವು ಭಗವಂತನ ಭಕ್ತಿ ಸೇವೆ ಎಂದು ನಾರದ ಮಹರ್ಷಿಗಳು ಒತ್ತಿ ಹೇಳಿದ್ದಾರೆ. ಬೇರೆ ಮಾತುಗಳಲ್ಲಿ ಲೌಕಿಕ ಬಯಕೆಗಳು ತುಂಬಿಕೊಂಡಿದ್ದರೂ ಕೂಡ ವ್ಯಕ್ತಿಯು ಭಗವಂತನನ್ನ ಭಕ್ತಿಯಿಂದ ಸೇವಿಸುತ್ತಿದ್ದರೆ ಆ ಎಲ್ಲ ಬಯಕೆಗಳು ಈಡೇರುತ್ತವೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ತತ್ತಾತ ಗಚ್ಚ ಭದ್ರಂ ತೇ ಯಮುನಾಯಾಸ್ತಟಂ ಶುಚಿ ಪುಣ್ಯಂ ಮಧುವನಂ ಯತ್ರ ಸಾನ್ನಿಧ್ಯಂ ನಿತ್ಯದಾ ಹರೇಃ. ತತ್ತಾತ ಗಚ್ಚ ಭದ್ರಂ ತೇ ಯಮುನಾಯಾಸ್ತಟಂ ಶುಚಿ ಪುಣ್ಯಂ ಮಧುವನಂ ಯತ್ರ ಸಾನ್ನಿಧ್ಯಂ ನಿತ್ಯದಾ ಹರೇಃ. ಯಾರು ಓದ್ತೀರಾ ಶ್ಲೋಕ? ಓದಿ. ತತ್ತಾತ ಗಚ್ಚಂ ಭದ್ರಂ ತೇ ಯಮುನಾಯಾ ತಟಂ ಶುಚಿ ಪುಣ್ಯಂ ಮಧುವನಂ ಯತ್ರ ಸಾನ್ನಿಧ್ಯಂ ನಿತ್ಯದಾ ಹರೇಃ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ತತ್ತಾತ ಗಚ್ಚ ಭದ್ರಂ ತೇ ಯಮುನಾಯಸ್ತಟಂ ಶುಚಿ ಪುಣ್ಯಂ ಮಧುವನಂ ಯತ್ರ ಸಾನ್ನಿಧ್ಯಂ ನಿತ್ಯದಾ ಹರೇ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ತತ್ತಾತ ಗಚ್ಚಂ ಭದ್ರಂ ತೇ ಯಮುನಾಯಾಸ್ತಟಂ ಶುಚಿ ಪುಣ್ಯಂ ಮಧುವನಂ ಯತ್ರ ಸಾನ್ನಿಧ್ಯಂ ನಿತ್ಯದಾ ಹರೇಃ. ಧನ್ಯವಾದ ಪ್ರಭು. ತತ್ತಾತ ಗಚ್ಚ ಭದ್ರಂ ತೇ ಯಮುನಾಯಾಸ್ತಟಂ ಶುಚಿ ಪುಣ್ಯಂ ಮಧುವನಂ ಯತ್ರ ಸಾನ್ನಿಧ್ಯಂ ನಿತ್ಯದಾ ಹರೇ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ತತ್ತಾತ ಗಚ್ಚ ಭದ್ರಂ ತೇ ಯಮುನಾಯಾಸ್ತಟಂ ಶುಚಿ ಪುಣ್ಯಂ ಮಧುವನಂ ಯತ್ರ ಸಾನ್ನಿಧ್ಯಂ ನಿತ್ಯದಾ ಹರೇ. ಹರೇ ಕೃಷ್ಣ ಪ್ರಭುಜಿ. ತತ್ತಾತ ಗಚ್ಚ ಭದ್ರಂ ತೇ ಯಮುನಾಯಾಸ್ತಟಂ ಶುಚಿ ಪುಣ್ಯಂ ಮಧುವನಂ ಯತ್ರ ಸಾನ್ನಿಧ್ಯಂ ನಿತ್ಯದಾ ಹರೇಃ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ತತ್ತಾತ ಗಚ್ಚ ಭದ್ರಂ ತೇ ಯಮುನಾಯಾಸ್ತಟಂ ಶುಚಿ ಪುಣ್ಯಂ ಮಧುವನಂ ಯತ್ರ ಸಾನ್ನಿಧ್ಯಂ ನಿತ್ಯದಾ ಹರೇ. ಹರೇ ಕೃಷ್ಣ.
तत्तात गच्छ भद्रं ते यमुनायास्तटं शुचि पुण्यं मधुवनं यत्र सानिध्यं नित्यदा हरेः। हरे कृष्ण प्रभु जी। हरे कृष्ण प्रभु जी। तत्तात गच्छ भद्रं ते यमुनायास्तटं शुचि पुण्यं मधुवनं यत्र सानिध्यं नित्यदा हरेः। धन्यवाद प्रभु जी। हरे कृष्ण। ತತ್ ಅದು ತತ್ ಅದು ಅದು ಆತ ಪ್ರಿಯಪುತ್ರನೇ. ಪುತ್ರನೇ ಗಚ್ಚ ಹೋಗು. ಗಚ್ಚ ಹೋಗು. ಭದ್ರಂ ಸೌಭಾಗ್ಯವು. ಭದ್ರಂ ಸೌಭಾಗ್ಯವು. ತೇ ನಿನಗೆ. ತೇ ನಿನಗೆ. ನಿನಗೆ. ಯಮುನಾಯಾಹ ಯಮುನೆಯ. ಯಮುನಾಯಾಹ ಯಮುನೆಯ. ತಟಂ ದಡವನ್ನು. ತಟಂ ದಡವನ್ನು. ಶುಚಿ ಶುಚಿಯಾಗಿ. ಶುಚಿಯಾಗಿ. ಪುಣ್ಯಂ ಪುಣ್ಯಕರವಾದ. ಪುಣ್ಯಕರವಾದ. ಮಧುವನಂ ಮಧುವನಕ್ಕೆ. ಮಧುವನಕ್ಕೆ. ಎತ್ತರ ಎಲ್ಲಿ. ಸಾನ್ನಿಧ್ಯಂ ಸಾನ್ನಿಧ್ಯವಿರುವುದೋ. ನಿತ್ಯದ ಯಾವಾಗಲೂ. ಯಾವಾಗಲೂ. ಹರೇಹೇ ದೇವೋತ್ತಮ ಪರಮಪುರುಷನ. ಮಗು ನಿನಗೆ ಸಕಲ ಶುಭಗಳು ಒದಗಿ ಬರಲೆಂದು ಹಾರೈಸುತ್ತೇನೆ. ನೀನು ಯಮುನಾ ನದಿ ತೀರಕ್ಕೆ ಹೋಗು. ಅಲ್ಲಿ ಮಧುವನ ಎಂಬ ಹೆಸರಿನ ಪುಣ್ಯಪ್ರದವಾದ ಅರಣ್ಯವಿದೆ. ಅಲ್ಲಿ ನೀನು ಪರಿಶುದ್ಧನಾಗುವೆ. ಅಲ್ಲಿಗೆ ಹೋಗುವಷ್ಟರಿಂದಲೇ ವ್ಯಕ್ತಿಯು ಸದಾ ಅಲ್ಲಿ ನೆಲೆಸಿರುವ ದೇವೋತ್ತಮ ಪರಮಪುರುಷನ ಸಾಮೀಪ್ಯಕ್ಕೆ ಬಂದಂತಾಗುತ್ತದೆ. ಮಗು ನಿನಗೆ ಸಕಲ ಶುಭಗಳು ಒದಗಿ ಬರಲೆಂದು ಹಾರೈಸುತ್ತೇನೆ. ನೀನು ಯಮುನಾ ನದಿ ತೀರಕ್ಕೆ ಹೋಗು. ಅಲ್ಲಿ ಮಧುವನ ಎಂಬ ಹೆಸರಿನ ಪುಣ್ಯಪ್ರದವಾದ ಅರಣ್ಯವಿದೆ. ಅಲ್ಲಿ ನೀನು ಪರಿಶುದ್ಧನಾಗುವೆ. ಅಲ್ಲಿಗೆ ಹೋಗುವಷ್ಟರಿಂದಲೇ ವ್ಯಕ್ತಿಯು ಸದಾ ಅಲ್ಲಿ ನೆಲೆಸಿರುವ ದೇವೋತ್ತಮ ಪರಮಪುರುಷನ ಸಾಮೀಪ್ಯಕ್ಕೆ ಬಂದಂತಾಗುತ್ತದೆ. ಭಾವಾರ್ಥ ದೊಡ್ಡದಿದೆ, ಕೆಲವು ಜನ ಓದ್ಬಹುದು. ಹರೇ ಕೃಷ್ಣ ಪ್ರಭುಜಿ. ನಾನು ಸ್ವಲ್ಪ ಹೋಗ್ತೇನೆ. ನಾರದ ಮುನಿಗಳು ಧ್ರುವನ ತಾಯಿ ಸುನೀತಿಯು ದೇವೋತ್ತಮ ಪರಮ ಪುರುಷನ ದೇವೋತ್ತಮ ಪರಮ ಪುರುಷನನ್ನು ಆರಾಧಿಸುವಂತೆ ಅವನಿಗೆ ಉಪದೇಶ ಮಾಡಿದರು. ಈಗ ನಾರದರು ಪರಮ ಪುರುಷನು ಬಹುಬೇಗ ಪ್ರಸನ್ನನಾಗುವಂತೆ ಹೇಗೆ ಆರಾಧನೆ ಮಾಡಬಹುದು ಎಂಬ ಸ್ಪಷ್ಟವಾದ ಮಾರ್ಗದರ್ಶನವನ್ನು ನೀಡುತ್ತಿದ್ದಾರೆ. ಧ್ರುವ ಮಹಾರಾಜನು ಯಮುನಾ ನದಿಯ ದಂಡೆಯ ಮೇಲಿರುವ ಮಧುವನವೆಂಬ ಹೆಸರಿನ ಅರಣ್ಯಕ್ಕೆ ಹೋಗಿ ಅಲ್ಲಿ ತನ್ನ ಧ್ಯಾನವನ್ನು ಆರಾಧನೆಯನ್ನು ಪ್ರಾರಂಭಿಸಬೇಕೆಂದು ಹೇಳುತ್ತಿದ್ದಾರೆ. ತೀರ್ಥಕ್ಷೇತ್ರಗಳು ಭಕ್ತನಿಗೆ ಆಧ್ಯಾತ್ಮಿಕ ಸಾಧನೆಯನ್ನು ವೇಗವಾಗಿ ಮುಂದುವರಿಸಲು ವಿಶೇಷ ಅನುಕೂಲತೆಗಳನ್ನು ಕಲ್ಪಿಸುತ್ತವೆ. ಭಗವಾನ್ ಶ್ರೀಕೃಷ್ಣನು ಎಲ್ಲೆಲ್ಲೂ ಇದ್ದಾನೆ. ಆದರೆ ಪವಿತ್ರ ಯಾತ್ರಾ ಸ್ಥಳಗಳಲ್ಲಿ ಅವನನ್ನು ಸಮೀಪಿಸುವುದು ಹೆಚ್ಚು ಸುಲಭ. ಏಕೆಂದರೆ ಈ ಸ್ಥಳಗಳಲ್ಲಿ ಮಹಾತ್ಮರಾದ ಸಂತರು ಋಷಿಗಳು ವಾಸ ಮಾಡುತ್ತಿರುತ್ತಾರೆ. ತನ್ನ ದಿವ್ಯ ಲೀಲೆಗಳ ಮಹಿಮೆಯನ್ನು ಭಕ್ತರು ಎಲ್ಲಿ ಹಾಡುತ್ತಾರೋ ಅಲ್ಲೆಲ್ಲ ತಾನು ನೆಲೆಸಿರುವುದಾಗಿ ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾನೆ. ಭಾರತದಲ್ಲಿ ಅನೇಕ ಪುಣ್ಯಕ್ಷೇತ್ರಗಳಿವೆ. ಅವುಗಳಲ್ಲಿ ವಿಶೇಷ ಮಹತ್ವವೆಂದರೆ ಬದ್ರಿನಾರಾಯಣ, ದ್ವಾರಕಾ, ರಾಮೇಶ್ವರ ಮತ್ತು ಜಗನ್ನಾಥಪುರಿ. ಓದ್ತೀರಾ? ಆಯ್ತು, ಓದ್ಲಿಯಾ? ತೆಗೆದು ಇದು ಲಾಕ್ ಮಾಡು. ಇಲ್ಲ, ಇದು ಲಾಕ್ ಅಂದ್ರೆ ಅದು ಜಗನ್ನಾಥಪುರಿ. ಈ ಪವಿತ್ರ ಸ್ಥಳಗಳನ್ನು 4 ಧಾಮಗಳೆಂದು ಕರೆಯುತ್ತಾರೆ. ಯಾವ ಸ್ಥಳದಲ್ಲಿ ಪರಮ ಪ್ರಭುವನ್ನು ತತ್ಕ್ಷಣವೇ ಸಂಪರ್ಕಿಸಬಹುದು ಆ ತೀರ್ಥ ಕ್ಷೇತ್ರವನ್ನು ಧಾಮ ಎಂಬ ಪದವು ಸೂಚಿಸುತ್ತದೆ. ಬದ್ರಿನಾರಾಯಣಕ್ಕೆ
ಹೋಗಬೇಕಾದ್ರೆ ಹರಿದ್ವಾರದ ಮೂಲಕ ದೇವತ್ತು ಪರಪುರುಷನ ಬಳಿಗೆ ನಡೆದು ಹೋಗಬೇಕು. ಹಾಗೆಯೇ ಪ್ರಯಾಗ, ಅಲಹಾಬಾದ್ ಮತ್ತು ಮಥುರಾ ಮೊದಲಾದ ಇತರ ಪವಿತ್ರ ಯಾತ್ರಾ ಸ್ಥಳಗಳು ಇವೆ. ಆಯ್ತು, ಇದು ಯಾರಾದ್ರೂ ಓದಿದಾರ ಓದಿ. ಹರೇ ಕೃಷ್ಣ ಪ್ರಭುಜಿ. ಓದಿ. ಇವುಗಳಿಗೆಲ್ಲ ಕಿರೀಟಪ್ರಾಯವಾದದ್ದು ವೃಂದಾವನ. ಆಧ್ಯಾತ್ಮಿಕವಾಗಿ ಇನ್ನೂ ಅಷ್ಟಾಗಿ ಪ್ರಗತಿ ಸಾಧಿಸಿರುವವನ್ನು ಇಂತಹ ಪವಿತ್ರ ಕ್ಷೇತ್ರಗಳಲ್ಲಿ ನೆಲೆಸಿ ಭಕ್ತಿ ಸೇವೆಯನ್ನು ತೊಡಗಬೇಕೆಂದು ಹೇಳಲಾಗಿದೆ. ಆದರೆ ನಾರದ ಮಹರ್ಷಿಗಳಂತಹ ಭಕ್ತಾಗ್ರಣಿಗಳು ಲೋಕದ ಜನತೆಗೆ ಉಪದೇಶ ಮಾಡುವ ಪವಿತ್ರ ಕಾರ್ಯದಲ್ಲಿ ನಿರತರಾಗಿರುವುದರಿಂದ ಎಲ್ಲಿ ಬೇಕಾದರೂ ಹೋಗಿ ಭಗವತ್ ಸೇವೆಯಲ್ಲಿ ತೊಡಗುತ್ತಾರೆ. ಕೆಲವೊಮ್ಮೆ ನರಕಗಳಿಗೂ ಅವರು ಹೋಗುತ್ತಾರೆ. ಆದರೆ ಆ ನರಕ ಪರಿಸ್ಥಿತಿಗಳು ಅವರಿಗೆ ಬಾಧೆಯನ್ನುಂಟು ಮಾಡುವುದಿಲ್ಲ, ಏಕೆಂದರೆ ಬಹಳ ಹೊಣೆಗಾರಿಕೆಯುಳ್ಳ ಭಕ್ತಿ ಸೇವಾ ಕಾರ್ಯದಲ್ಲಿ ಅವರು ನಿರತರಾಗಿರುತ್ತಾರೆ. ನಾರದ ಮಹರ್ಷಿಗಳ ಹೇಳಿಕೆಯ ಪ್ರಕಾರ ಮಥುರಾ ಜಿಲ್ಲೆಯ ವೃಂದಾವನ ಪರಿಸರದಲ್ಲಿ ಈಗಲೂ ಇರುವ ಮಧುವನವು ಅತ್ಯಂತ ಪವಿತ್ರವಾದ ಸ್ಥಳ. ಅನೇಕ ಸಂತರು ಮಹಾತ್ಮರು ಅಲ್ಲಿ ನೆಲೆಸಿ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿರುತ್ತಾರೆ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. ಮೊದಲ ಪ್ರಭುಜಿ, ಓದಿ ಮತ್ತೆ. ವೃಂದಾವನ ಪ್ರದೇಶದಲ್ಲಿ 12 ಅರಣ್ಯಗಳಿವೆ. ಮಧುವನವು ಅವುಗಳಲ್ಲಿ ಒಂದು. ಭಾರತದ ವಿವಿಧ ಭಾಗಗಳಿಂದ ಬಂದ ಯಾತ್ರಿಗಳು ಒಗ್ಗೂಡಿ ಈ 12 ಅರಣ್ಯಗಳ ದರ್ಶನ ಮಾಡುತ್ತಾರೆ. ಯಮುನಾ ನದಿಯ ಪೂರ್ವ ದಂಡೆಯ ಮೇಲೆ ಭದ್ರಾವನ, ಬಿಲ್ವಾವನ, ಲೋಹಾವನ, ಬಾಂಡೀರವನ ಮತ್ತು ಮಹಾವನ ಎಂಬ 5 ಅರಣ್ಯಗಳಿವೆ. ಪಶ್ಚಿಮ ದಂಡೆಯ ಮೇಲೆ ಇರುವ 7 ಮಧುವನ, ತಾಳವನ, ಕುಮುದವನ, ಬಹುಳವನ, ಕಾಮ್ಯವನ, ಕದಿರವನ ಮತ್ತು ವೃಂದಾವನ. ಈ 12 ವನಗಳು ಘಾಟಿಗಳು ಅಥವಾ ಸ್ನಾನಘಾಟುಗಳು ಇವೆ. ಅವು 1 ಅವಿಮುಕ್ತ, 2 ಆದಿರೂಢ, 3 ಗುಹ್ಯ ತೀರ್ಥ, 4 ಪ್ರಯಾಗ ತೀರ್ಥ, 5 ಕನಕಲ, 6 ತಿಂದುಕಾ ತೀರ್ಥ, 7 ಸೂರ್ಯ ತೀರ್ಥ, 8 ವಟಸ್ವಾಮಿ, 9 ಧ್ರುವಘಾಟ. ಇಲ್ಲಿ ಸುಂದರವಾದ ಹೂವು ಹಣ್ಣುಗಳನ್ನು ಕೊಡುವ ಮರಗಳಿವೆ. ಧ್ರುವ ಮಹಾರಾಜನು ಇಲ್ಲಿಯೇ ಎತ್ತರವಾದದೊಂದು ಸ್ಥಳದಲ್ಲಿ ಉಗ್ರವಾದ ತಪಸ್ಸು ಮಾಡಿದ್ದರಿಂದ ಪ್ರಸಿದ್ಧವಾಗಿದೆ. 10 ಋಷಿ ತೀರ್ಥ, 11 ಮೋಕ್ಷ ತೀರ್ಥ, 12 ಬುಧ ತೀರ್ಥ, 13 ಗೋಕರ್ಣ, 14 ಕೃಷ್ಣಗಂಗಾ, 15 ವೈಕುಂಠ, 16 ಹಸಿಕುಂಡ, 17 ಸಮೂರ್ತಿಕ ಕೂಪ, 18 ಅಕ್ರೂರ ತೀರ್ಥ. ಅಕ್ರೂರನು ನಡೆಯುತ್ತಿದ್ದ ರಥದಲ್ಲಿ ಕುಳಿತು ಕೃಷ್ಣ ಬಲರಾಮರು ಮಧುರೆಗೆ ಹೋಗುತ್ತಿದ್ದಾಗ ಅವರೆಲ್ಲರೂ ಈ ಸ್ಥಳದಲ್ಲಿ ಸ್ನಾನ ಮಾಡಿದರು. 19 ಯಾಜ್ಞಿಕಾ ಪ್ರಸ್ಥಾನ, 20 ಕುಬ್ಜ ಕೂಪ, 21 ರಂಗಸ್ಥಳ, 22 ಪಂಚಸ್ಥಳ, 23 ಮಲ್ಲಯುದ್ಧ ಸ್ಥಾನ ಮತ್ತು 24 ದಶಾಶ್ವಮೇಧ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಓಂ ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮೀತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ನಾರದ ಮುನಿಗಳು ಧ್ರುವ ಮಹಾರಾಜರಿಗೆ ಹೇಳ್ತಾ ಇರೋದು, ನಿನ್ನ ತಾಯಿ ಏನ್ ಹೇಳಿದ್ರು, ಭಗವಂತನ ಪಾದಗಳನ್ನು ಆಶ್ರಯಿಸು, ಸ್ವಲ್ಪ ನಾರಾಯಣನನ್ನು ಪೂಜಿಸು ಅಂತ ಹೇಳಿದ್ದು ಅದು ಸರಿ. ಸೊ ಅದು ಹೇಗೆ ಮಾಡೋದು? ಸೊ ಅದು ಹೇಗೆ ಮಾಡೋದ್ರ ಮುಂಚೆ ಹೇಳ್ತಾ ಇರೋದು ಧರ್ಮ ಅರ್ಥ ಕಾಮ ಮೋಕ್ಷಾಖ್ಯಂ. ಸೊ ಮಾನವ ಸಮಾಜ ಇಲ್ಲಾಂದ್ರೆ 4 ಪುರುಷಾರ್ಥ. ಮೊದಲಿಗೆ ಕೆಲವು ಧರ್ಮ ಚಟುವಟಿಕೆಗಳು, ನಂತರ ಮಾಡ್ತಾ ಅದರಿಂದ ಸ್ವಲ್ಪ ಅರ್ಥ ಸಂಪಾದನೆ,
ನಂತರ ಈ ಅರ್ಥ ಸಂಪಾದನೆಯಿಂದ ನಮ್ಮ ಭೌತಿಕ ಇಚ್ಛೆಗಳು, ಅದರ ಪೂರೈಕೆ, ನಂತರ ಕೊನೆಗೆ ವ್ಯಕ್ತಿ ಅದರಿಂದ ಕೂಡ ಆಗೋದಿಲ್ಲ. ಯಾಕಂದ್ರೆ ನಾವು ಆತ್ಮ ಎಷ್ಟೇ ಇದ್ರೂ ಕೂಡ ನಾವು ಪರಮಾತ್ಮನ ಸಂಘದಿಲ್ಲದೆ ಭೌತಿಕವಾಗಿ ಯಾವ ಇದು ಕೂಡ ನಮಗೆ ಆ ಸಂತೃಪ್ತಿ ಕೊಡೋದಿಲ್ಲ. ಹೇಗೆ ಒಂದು ಮೀನು, ಅದು ಜಲ ಪ್ರಾಣಿ, ಅದನ್ನ ಎಷ್ಟೇ ಅದಕ್ಕೆ ಹೊರಗೆ ನಾವು ಒಂದು ಭೂಮಿ ಮೇಲೆ ಅದಕ್ಕೆ ಎಷ್ಟೇ ಸೌಲಭ್ಯಗಳು ಕೊಟ್ಟರು ಕೂಡ, ಎಷ್ಟೇ ತರದ ಆಹಾರ ಕೊಟ್ಟರು, ಇನ್ನೊಂದೇನೇ ಕೊಟ್ಟರು ಕೂಡ ಅದಕ್ಕೆ ಸಮಾಧಾನ ಇಲ್ಲ. ಜಲಪ್ರಾಣಿ, ಅದಕ್ಕೆ ಜಲವೇ ನಿಜವಾದ ವಾಸಸ್ಥಳ. ಸೊ ಹಾಗೆ ನಾವು ಜೀವಾತ್ಮ, ನಮಗೆ ಕೃಷ್ಣನು ಪರಮಪುರುಷ, ಅವನ ಸಂಘವಿಲ್ಲದೆ, ಅವನ ಸೇವೆ ಇಲ್ಲದೆ ಅದು ನಮ್ಮ ಎಷ್ಟೇ ಆದರೂ ನಮ್ಮ ನೈಜ ಸ್ಥಿತಿ ಅಲ್ಲ ಅದು. ಸೊ ನಮಗೆ ಅದರಲ್ಲಿ ತೃಪ್ತಿ, ಆನಂದ ಸಿಗೋದಿಲ್ಲ. ಸೊ ಕೊನೆಗೆ ಮೋಕ್ಷ. ಸೊ ಸಾಮಾನ್ಯವಾಗಿ ಮೋಕ್ಷ ಅಂದ್ರೂ ಕೂಡ ಅಂದ್ಕೊಳ್ಳೋದು ಭಗವಂತನಿಗೆ ಲೀನರಾಗುವುದು. ಸೊ ಆ ಮೋಕ್ಷಕ್ಕಿಂತ ಇನ್ನು ನಿಜವಾದ ಮೋಕ್ಷ ಅಂದ್ರೆ ಮುಕ್ತಿ ಹಿತ್ವ ಅನ್ಯತಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ. ನಮ್ಮ ಸ್ವರೂಪ ಸ್ಥಿತಿ, ನಮ್ಮ ಮೂಲ ಸ್ವರೂಪ ಅಂದ್ರೆ ನಾವು ಕೃಷ್ಣನ ಸೇವಕರು. ಸೊ ಕೃಷ್ಣ ಸಂಬಂಧದಲ್ಲಿ ನಾವು ಮಾಡುವ ಭಕ್ತಿ ಕಾರ್ಯಗಳು, ಅದು ನಮ್ಮ ಮುಕ್ತ ಸ್ಥಿತಿ. ಸೊ ಇಲ್ಲಿ ಹೇಳ್ತಾ ಇರೋದು ನಾರದರು, ಸೊ ಯಾವ ಘಟ್ಟದಲ್ಲಿದ್ರು ವ್ಯಕ್ತಿ, ಯಾವ ಹಂತದಲ್ಲಿದ್ರು ಕೂಡ, ಅವರು ಏನೇ ಬಯಸುತ್ತಾ ಇದ್ರು ಕೂಡ ಅವರು ಆ ಪೂರೈಕೆಗೆ ಏನ್ ಹೇಳಿದ್ದಿಲ್ಲಿ, ಕಾರಣಂ ಪಾದಸೇವನ ಏಕಂ ಹೇವ ಹರೇಸ್ತತ್ರ ಕಾರಣಂ ಪಾದಸೇವನ. ಸೊ ಕಾರಣ ಎಲ್ಲದಕ್ಕೂ ಎಲ್ಲರೂ ಸಲಹುವನು, ಪಾಲಿಸುವವನು ಕೃಷ್ಣನೇ. ನಿತ್ಯೋ ನಿತ್ಯಾನ ಚೇತನ ಚೇತನಾನ ಏಕೋಯೋ ಬಹುನಾಂ ವಿದದಾತಿ ಕಾಮ. ಸೊ ನಾವು ನಿತ್ಯವಾದ ಜೀವಿಗಳು, ನಾವು ಸೇರಿದಂತೆ ದೇವತೆಗಳು ಸೇರಿದಂತೆ ಎಲ್ಲ 84 ಲಕ್ಷ ಜೀವರಾಶಿಗಳು. ಹಾಗೆಯೇ ಪರಮಪುರುಷನು ಕೂಡ ಒಬ್ಬ ಜೀವಿ. ಹಾಗೆ ಜೀವಿ ಅಂದ್ರೆ ನಿತ್ಯನು, ಆದರೆ ಸಾಮಾನ್ಯ ಜೀವಿ ಅಲ್ಲ, ಅವನು ಚೇತನಾನ ನಿತ್ಯೋ ನಿತ್ಯಾನ. ಅವನೆಲ್ಲ ನಿತ್ಯ ಜೀವಿಗಳಲ್ಲೂ ಕೂಡ ಶ್ರೇಷ್ಠನು, ಮತ್ತೆ ಎಲ್ಲ ಪ್ರಜ್ಞಾಯುತ ಜೀವಿಗಳಲ್ಲಿ ಪರಮ ಪ್ರಜ್ಞೆ ಉಳ್ಳ. ಪರಮ ಪ್ರಜ್ಞೆ ಉಳ್ಳವನಾದ್ದರಿಂದ ಅವನು ಏಕೋಯೋ ಬಹುನಾಂ ವಿದದಾತಿ ಕಾಮ. ಸೊ ಎಲ್ಲರ ಇಚ್ಛೆಗಳನ್ನು ಅವನು ಪೂರೈಸಬಲ್ಲ. ಸೊ ದೇವತೆಗಳು ಕೂಡ ಸಾಧ್ಯ ಇಲ್ಲ, ಯಾಕಂದ್ರೆ ಅವರು ಈ ಪರಮ ಪ್ರಜ್ಞೆಯನ್ನು ಹೊಂದಿಲ್ಲ. ಅವರು ಕೂಡ ನಮ್ಮ ರೀತಿ ಅಲ್ಪ ಪ್ರಜ್ಞೆಯನ್ನೇ ಹೊಂದಿದ್ದಾರೆ. ಸೊ ಆದರೆ ಅವರು ಭಗವಂತನ ಭಕ್ತರಾದರಿಂದ, ಮತ್ತೆ ಭಗವಂತನಿಂದ ನೇಮಕಗೊಂಡ ಆ ಸ್ಥಾನದಿಂದ ಅವರಿಗೆ ಆ ಶಕ್ತಿ, ಆ ಒಂದು ಭಗವಂತನ ಅನುಗ್ರಹಿಸೋದು. ಸೊ ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಹಾಗಾಗಿ ಯಾಕೆ ದೇವತೆಗಳನ್ನ ಆರಾಧನೆ ಮಾಡೋ ಅಗತ್ಯ? ಸೊ ನೇರವಾಗಿ ಭಗವಂತನನ್ನು ಆರಾಧಿಸಿದ್ರೆ ಒಳ್ಳೆಯದು. ಸೊ ಅದನ್ನೇ ಇಲ್ಲಿ ಅವ್ರು ಹೇಳೋದು, ಏಕಂ ಏವ ಹರೇಸ್ತತ್ರ ಕಾರಣಂ ಪಾದಸೇವನ. ಸೊ ಹೇಗಿದ್ರು ಭಗವಂತನೇ ಅವರಿಗೂ ಕೂಡ ಅವರ ಮೂಲಕ ನಮಗೆ ಸಿಗುವಂತ ವರ. ಅವರ ಸ್ವತಂತ್ರರಾಗಿ ಅವರೇನು ಕೊಡ್ತಾ ಇಲ್ಲ. ಯಾವ ಜೀವಿನೂ ಕೂಡ ಸ್ವತಂತ್ರನಿಲ್ಲ. ಎಲ್ಲರೂ ಕೂಡ ಕೃಷ್ಣನನ್ನು ಅವಲಂಬಿಸಿದ್ದಾರೆ. ಕೃಷ್ಣ ಪರಮಾತ್ಮನಾಗಿ ಪ್ರತಿಯೊಬ್ಬರ ಹೃದಯದಲ್ಲೂ ಇದ್ದಾನೆ. ಸೊ ಅವರಿಗೆ ಆ ಒಂದು ನೆನಪು, ಮತ್ತ ಜ್ಞಾನಂ ಸ್ಮೃತಿರ್ಜ್ಞಾನಂ ಅಪೋಹನಂ ಚ. ಸೊ ಪ್ರತಿಯೊಬ್ಬರಿಗೂ ಆ ನೆನಪು ಬರೋದು, ಆ ಬುದ್ಧಿ ಇರೋದು, ಆ ವಿವೇಕ, ಅದು ಕೃಷ್ಣನಿಂದಲೇ. ಸೊ ಹಾಗಾಗಿ ನಾರದರ ಉಪದೇಶ, ಇನ್ನು ಹರಿಯನ್ನೇ ನೀನು, ನಿನ್ನ ತಾಯಿ ಹೇಳಿದ ಹಾಗೆ ಹರಿಯನ್ನೇ ನೀನು ಆರಾಧಿಸು. ಸೊ ಹೇಗೆ ಆರಾಧಿಸ್ಬೇಕು ಇವಾಗ ಹೇಳ್ತಾ ಇದರಲ್ಲಿ, ನೀನು ಹೋಗು. ಎಲ್ಲಿ ಹೋಗ್ಬೇಕು ನೀನು? ವೃಂದಾವನಕ್ಕೆ. ವೃಂದಾವನದಲ್ಲಿ ಮಧುವನ ಅಂತ ಒಂದು ಅರಣ್ಯ. ಸೊ ಅಲ್ಲಿ ಹೋಗು ನೀನು ಅಂತ ಹೇಳ್ತಾ ಇದ್ದಾರೆ. ಸೊ ವೃಂದಾವನ ಪವಿತ್ರ ಸ್ಥಳ. ಎಲ್ಲ ಕ್ಷೇತ್ರದಲ್ಲಿ, ತೀರ್ಥಕ್ಷೇತ್ರಗಳಲ್ಲಿ ತೀರ್ಥಕ್ಷೇತ್ರಗಳ ಪಟ್ಟಿ ಇದೆ. ಸೊ ಮುಖ್ಯವಾಗಿ ಚಾರ್ಧಾಮ್ ಅಂತ ಹೇಳ್ತಾರೆ. ಸೊ ಅದು ಮುಖ್ಯ ಕ್ಷೇತ್ರಗಳು ಅಂತ ಹೇಳೋದಿದೆ. ರಾಮೇಶ್ವರ, ಬದ್ರಿಕಾಶ್ರಮ, ಸೊ ಎಲ್ಲ ಒಂದೊಂದು ದಿಕ್ಕಿನಲ್ಲಿದೆ. ಬದ್ರಿಕಾಶ್ರಮ ಉತ್ತರದಲ್ಲಿದ್ದರೆ, ಈ ಕಡೆ ಪಶ್ಚಿಮದಲ್ಲಿ ದ್ವಾರಕಾ, ಪೂರ್ವದಲ್ಲಿ ಜಗನ್ನಾಥಪುರಿ, ದಕ್ಷಿಣದಲ್ಲಿ ರಾಮೇಶ್ವರ. ಸೊ ತೀರ್ಥಕ್ಷೇತ್ರಗಳಿಗೂ ಅದು. ಇದಕ್ಕೂ ಇನ್ನ ಹೇಳೋದು, ಇನ್ನ ಒಂದು ತೀರ್ಥಕ್ಷೇತ್ರಗಳು ಮಥುರಾ ಇನ್ನ ಹೆಚ್ಚು ಅಂತ ಹೇಳ್ತಾರೆ ಇದಕ್ಕಿಂತ. ಏನಿವೆ ತೀರ್ಥಕ್ಷೇತ್ರಗಳು ಇಷ್ಟೇ ಅಲ್ಲ, ಎಷ್ಟೋ ಇದೆ, 100,000 ಸಾವಿರಾರು ಇದೆ. ಎಲ್ಲೆಲ್ಲಿ ಭಗವಂತನ ಲೀಲೆಗಳು ನಡೆದಿವೆ, ಎಲ್ಲೆಲ್ಲಿ ಭಗವಂತನ ಸೇವೆ
ಭಗವಂತನ ಭಕ್ತರು ಅವನ ಗುಣಗಾನ ಮಾಡ್ತಾರೆ, ಅದು ತೀರ್ಥಕ್ಷೇತ್ರಗಳಾಗತ್ತೆ. ತೀರ್ಥೀಕ ಕುರುವಂತಿ ತೀರ್ಥಾನಿ ಅಂತ ಕೂಡ ಹೇಳ್ತಾರೆ. ತೀರ್ಥಿ ಕುರುವಂತಿ ತೀರ್ಥಾನಿ ಅಂದ್ರೆ ಆ ಶುದ್ಧ ಭಕ್ತರು ಅವರು ತೀರ್ಥಗಳನ್ನು ಸೃಷ್ಟಿ ಮಾಡ್ತಾರೆ, ಅವರು ಇರೋ ಸ್ಥಳಗಳು ತೀರ್ಥವಾಗ್ಬಿಡುತ್ತೆ. ಮತ್ತೆ ಅವರು ತೀರ್ಥಕ್ಷೇತ್ರಗಳನ್ನು ಕೂಡ ಅವರು ಪವಿತ್ರೀಕರಣ ಮಾಡ್ತಾರೆ. ಸೊ ಈಗೆಲ್ಲ ಹೇಳಿದೆ. ಸೊ ಆದರೂ ಹೇಳ್ತಾ ಇರೋದ್ರಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಮಥುರೆಗೆ ಬಹಳ ದೊಡ್ಡ ಒಂದು ಸ್ಥಾನ ಇದೆ, ಅದಕ್ಕಿಂತ ಹೆಚ್ಚು ಬೃಂದಾವನಕ್ಕಿದೆ ಅಂತ ಹೇಳಿ ಅದರ ವಿವರಣೆಯಲ್ಲಿ ಮಧುವನ ಅನ್ನೋದು ಈ ವೃಂದಾವನದ ಒಂದು ಭಾಗ. ಅಲ್ಲಿರುವ ವನಗಳು 12 ವನಗಳು ಬೃಂದಾವನ ಯಮುನಾ ನದಿ ತೀರದ ಮೇಲೆ. ಸೊ ಅದರಲ್ಲಿ 7 ಪಶ್ಚಿಮಕ್ಕೆ, 5 ಪೂರ್ವಕ್ಕೆ. ಈ ಪಶ್ಚಿಮದಲ್ಲಿ ಬರುವಂತದ್ದು ಈ ಒಂದು ಮಧುವನ ಅಂತ ಹೇಳ್ತಾರೆ. ಮಧುವನ, ತಾಲವನ ಇದೆಲ್ಲ. ಮತ್ತೆ ಅದರಲ್ಲಿ ಸೊ ಇದರ ಸೊ ಇದು ಭಕ್ತರು ಇದನ್ನ ಇದು ಮಾಡ್ತಾರೆ, ಪ್ರದಕ್ಷಿಣೆ ಕೂಡ ಮಾಡ್ತಾರೆ. ಏನ್ ಹೇಳ್ತಾರೆ, ಬ್ರಜಮಂಡಲ ಪರಿಕ್ರಮ ಅಂತ ಹೇಳ್ತಾರೆ. ಸೊ ಇದನ್ನು ನಮ್ಮ ಸಂಸ್ಥೆಯಿಂದ, ಇಸ್ಕಾನ್ ಸಂಸ್ಥೆಯಿಂದ ಕೂಡ ಇದು ಆಯೋಜಿಸ್ತಾರೆ. ಸೊ ಸಾಮಾನ್ಯವಾಗಿ ಕಾರ್ತಿಕ ಮಾಸದಲ್ಲಿ 1 ತಿಂಗಳ ಸಮಯ ಇರುತ್ತೆ. ಅಲ್ಲಿ ಭಕ್ತರು ಅದನ್ನ ಒಂದು ಕ್ಷೇತ್ರದಿಂದ ಇನ್ನೊಂದು ಕ್ಷೇತ್ರಕ್ಕೆ ನಡೆದುಕೊಂಡು ಹೋಗ್ತಾರೆ. ಸೊ ಅಲ್ಲಲ್ಲಿ ಒಂದೊಂದು ಟೆಂಟ್ ಇದ್ದು ಹೋಗ್ತಾರೆ. ಸೊ ಕೆಲವೊಮ್ಮೆ 1 ತಿಂಗಳ ಸಮಯ, ಯಾಕಂದ್ರೆ ಬೃಂದಾವನ ಅದು 254 ಚದರ ಇದು ಸರ್ಕಂಫರೆನ್ಸ್, ಎಷ್ಟು ಕಿಲೋಮೀಟರ್ ಅದು. ಸೊ ಅಷ್ಟು ದಿವಸದಲ್ಲಿ ಅವರು ಕವರ್ ಮಾಡ್ತಾರೆ, 250. ಸೊ ಆಮೇಲೆ ಇನ್ನೊಂದು ಬೃಂದಾವನದ ಇನ್ನೊಂದು ಮಹತ್ವ ಅಂದ್ರೆ ಹೇಳ್ತಾರೆ, ಎಲ್ಲ ಧಾಮಗಳು, ಎಲ್ಲ ಕ್ಷೇತ್ರಗಳು ಅಲ್ಲಿ ಇದೆ ಅಂತ ಕೂಡ ಹೇಳ್ತಾರೆ. ಎಲ್ಲ ಬೇರೆ ಬೇರೆ ಕ್ಷೇತ್ರಗಳು ಏನೇನು ನಾವು ಧಾಮಗಳು ಅಂತ ಹೇಳ್ತೇವೆ, ಪ್ರಯಾಗ, ಇವಾಗ ದ್ವಾರಕೆ, ಜಗನ್ನಾಥ, ಅದು ಎಲ್ಲವೂ ಕೂಡ ಅಲ್ಲಿ ನೆಲೆಸಿದೆ ಅಂತ ಕೂಡ ಹೇಳೋದಿದೆ. ಭಗವಂತನ ಇಚ್ಛೆಯಿಂದ ಹೇಗೆ ಭಗವಂತನ ಮೂಲ ರೂಪ ಕೃಷ್ಣನಲ್ಲಿ ಎಲ್ಲ ರೂಪಗಳು ಇದೆ ಅಂತ ಹೇಳಿ, ರಾಮ, ನರಸಿಂಹ, ವರಾಹ ಎಲ್ಲವೂ ಕೂಡ ಕೃಷ್ಣನಿಂದಲೇ ವಿಸ್ತರಣೆ ಆಗುವ ರೂಪಗಳು. ಹಾಗೆ ಎಲ್ಲವೂ ಕೂಡ ಕೃಷ್ಣ ರೂಪದಲ್ಲಿ ಇದೆ. ಕೃಷ್ಣನಾಗಿ ಅವತರಿಸಿದಾಗ ಈ ರೂಪಗಳು ಕೂಡ ಅವನಲ್ಲಿದೆ. ಆಮೇಲೆ ಅದೇನು ಮೂಲ ರೂಪ ಕೃಷ್ಣ. ಸೊ ಹಾಗೆ ಹೇಳ್ತಾರೆ, ಮೂಲ ಕ್ಷೇತ್ರ ಬೃಂದಾವನ ಹಾಗೆ ಆಗಿರೋದ್ರಿಂದ ಎಲ್ಲ ಕ್ಷೇತ್ರಗಳು ಕೂಡ ಅಲ್ಲಿ ಇದೆ ಅಂತ ಕೂಡ ಹೇಳ್ತಾರೆ. ಸೊ ಅಲ್ಲಿರುವ ಮಧುವನಲ್ಲಿ ಇವಾಗ ಇವರು ಯಾರು ಧ್ರುವ ಮಹಾರಾಜರು ಹೋಗಿ ಇವಾಗ ತಪಸ್ಸೆ ಮಾಡ್ತಾರೆ ಅಲ್ಲಿ. ಸೊ ಅಲ್ಲಿ ಹೇಳ್ತಾರೆ, ಅಲ್ಲಿ ಹೋಗಿದ್ದೆ, ಅಲ್ಲಿ ನಾವು ಭಗವಂತನಿಗೆ ಹತ್ರ ಆಗೋದು ಅಂತ ಹೇಳ್ತಾರೆ. ಸಾನ್ನಿಧ್ಯಂ ನಿತ್ಯದ ಹರೆ, ಯಾಕಂದ್ರೆ ಭಗವಂತನಲ್ಲಿ ನಿತ್ಯವಾಗಿ ಇದ್ದಾನೆ ಅಲ್ಲಿ. ಸೊ ಭಕ್ತಿಯಲ್ಲೂ ಕೂಡ 64 ಅಂಗಗಳು ಅಂತ ಹೇಳೋದ್ರಲ್ಲಿ 5 ಅಂಗಗಳಲ್ಲಿ 5 ಮುಖ್ಯ ಅಂಗಗಳು. ಭಗವಂತನ ನಾಮ ಜಪಿಸುವುದು, ಭಗವಂತನ ಭಾಗವತ ಶ್ರವಣ ಮಾಡುವುದು, ಭಗವಂತನ ವಿಗ್ರಹ ಆರಾಧಿಸುವುದು. ಸೊ ಹಾಗೆ ಇನ್ನೊಂದು ಇದರಲ್ಲಿ ಭಗವಂತನ ಭಕ್ತರ ಸಂಘ ಒಂದು ಬರುತ್ತೆ. ಮತ್ತೆ ಇನ್ನೊಂದು 5ನೇದು ಮುಖ್ಯವಾಗಿ ಈ ಸ್ಥಳಗಳು, ಮಥುರಾ ವಾಸ, ಈ ತರ ಭಗವಂತನ ದಿವ್ಯ ಕ್ಷೇತ್ರಗಳು ನೆಲೆಸುವುದು, ಅದು ಕೂಡ ತುಂಬಾ ಬೇಗ ನಮಗೆ ಭಕ್ತಿಯಲ್ಲಿ ನಾವು ಮುಂದುವರಿಲಿಕ್ಕೆ, ಅಭಿವೃದ್ಧಿ ಹೊಂದಲಿಕ್ಕೆ ಸಹಾಯ ಮಾಡುತ್ತೆ. ಆದರೂ ಇನ್ನೊಂದು ಮಾತು ಹೇಳ್ತಾರೆ, ಈ ದಿವ್ಯ ಕ್ಷೇತ್ರಗಳು ಹೇಗೆ ತೀರ್ಥಕ್ಷೇತ್ರಗಳು, ಅದ್ರ ಜೊತೆಗೆ ಅಪರಾಧ ಕೂಡ ಆಗೋದಿರುತ್ತೆ. ಅಲ್ಲಿ ಹೇಗೆ ನಮಗೆ ಭಕ್ತಿ ಮಾಡೋದ್ರಲ್ಲಿ ಎಷ್ಟು ನಮಗೆ ಪುಣ್ಯ ಸಿಗುತ್ತೆ, ಎಷ್ಟು ಭಕ್ತಿಯಲ್ಲಿ ನಮಗೆ ಅಭಿವೃದ್ಧಿ ಮಾಡೋ ಅವಕಾಶ ಇದು ಸಿಗುತ್ತೆ, ಅದೇ ರೀತಿಯಲ್ಲಿ ನಮ್ಮ ಅಪರಾಧಗಳಾದ್ರೆ ಅಷ್ಟೇ ರೀತಿ ನಮ್ಮನ್ನು ದೂರ ಕೂಡ ಎಳೆಯೋ ಒಂದು ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಅದು ಕೂಡ ಅಲ್ಲಿದೆ. ಅಲ್ಲಿ ಮಾಡಿದ ಪಾಪ ಕೂಡ ಅದಕ್ಕೆ ತುಂಬಾ ಪ್ರತಿಫಲ ಹೆಚ್ಚು ರೀತಿ. ಸೊ ಅದು ಕೂಡ ಇದೆ. ಸೊ ಅದಕ್ಕೆ ಒಂದು ರೀತಿ ಶ್ರೀಲ ಪ್ರಭುಪಾದರು ಆಚಾರ್ಯರು ಹೇಳೋದು, ಹೋಗಿ ಆ ಥರ ತೀರ್ಥಕ್ಷೇತ್ರದಲ್ಲಿ ಅಲ್ಲೇನೋ ವಿಶೇಷವಾದ ಸೇವೆ ಇದ್ರೆ ಯಾರಿಗಾದ್ರು ಅಲ್ಲಿ ನೆಲೆಸಿ, ಅಲ್ಲಿ ಮಾಡಿ. ಇಲ್ಲಾಂದ್ರೆ ಸಾಮಾನ್ಯವಾಗಿ ಅಲ್ಲಿ ಕೆಲವು ದಿವಸಗಳು ಇಲ್ಲ ಕೆಲವು ತಿಂಗಳು, ಸೊ ಆ ರೀತಿಯಲ್ಲಿ ಹೆಚ್ಚಾಗಿ ಕೆಲವು ದಿವಸಗಳೇ ಭಕ್ತರು ಅಲ್ಲಿ ವಾಸ ಮಾಡೋದು ಮಾಡಿ, ಮತ್ತೆ ನೀವು ನಿಮ್ಮ ಕ್ಷೇತ್ರಕ್ಕೆ ಹಿಂದಿರುಗಿ ನೀವು ಅಲ್ಲಿ ಭಕ್ತಿ ಮಾಡಿ ಅಂತ ಹೇಳೋದು ಕೂಡ ಇದೆ ಅಲ್ಲಿ. ಯಾಕಂದ್ರೆ ನಾವು ಇರೋ ಒಂದು ಭೌತಿಕ ನೆಲೆಯಲ್ಲಿ ಒಂದು ಭೌತಿಕ ದೃಷ್ಟಿಯಿಂದ ನಮಗೆ ಅಲ್ಲಿರುವ ಒಂದು ಆಧ್ಯಾತ್ಮಿಕ ಇದು ಕಾಣೋದಿಲ್ಲ. ನಮಗೆ ಅಲ್ಲೂ ಕೂಡ ಕೆಲವು ದಿವಸ ಆದ್ಮೇಲೆ ಫೆಮಿಲಿಯಾರಿಟಿ ಬ್ರೀಡ್ಸ್ ಕಂಟೆಂಪ್ಟ್ ಅಂತ ಹೇಳ್ತಾರೆ. ಸೊ ನಾವು ನಮ್ಮ ರೀತಿಯಲ್ಲೇ ನಮಗೆ ಅನುಭವ, ನಮ್ಮ ಒಂದು ದೃಷ್ಟಿಯಲ್ಲೇ ನಾವೆಲ್ಲಿ ಹೇಗೆ ಬೇರೆ ವ್ಯಕ್ತಿಗಳು ನೋಡ್ತೀವೋ, ಅಂದ್ರೆ ಬೇರೆ ಸ್ಥಳಗಳು ನೋಡ್ತೀವೋ, ಹಾಗೆ ಆ ಸ್ಥಳಗಳನ್ನು, ಆ ವಿಶೇಷವಾದ ಸ್ಥಳಗಳನ್ನು ಅದೇ ರೀತಿ ನೋಡೋ ಒಂದು ಆರಂಭಿಸ್ತೇವೆ.
ಸೊ ಹಾಗಾಗಿ ಅದು ಫೆಮಿಲಿಯರ್, ಅದಕ್ಕೆ ಆ ಒಂದು ನಾವು ಪಕ್ವರಾಗುವಾಗ, ನಾವು ಪರಿಶುದ್ಧರಾಗುವವರೆಗೂ ಅಲ್ಲಿ ಹೋಗಿ ಬನ್ನಿ ಅಂತಾನೆ ಹೇಳ್ತಾರೆ. ಇಲ್ಲಾಂದ್ರೂ ಶಿಲ ಪ್ರಭುಪಾದರು ಹೇಳ್ತಾ ಇರೋದು, ಇಲ್ಲ ಅಲ್ಲಿ ಒಂದು ಆತರ ಒಂದು ಸಾಧ್ಯತೆ ಇದ್ರೆ, ಆತರ ಒಂದು ಸನ್ನಿವೇಶಗಳ ಮೂಡಿ ಬಂದ್ರೆ ಮಾಡಬಹುದು. ಅಲ್ಲಿ ಬೇಗ ನಾವು ಆಧ್ಯಾತ್ಮಿಕ ಪ್ರಗತಿ ಸಾಧಿಸಬಹುದು. ಅಲ್ಲಿ ಮಾಡುವ ಒಂದು ಭಕ್ತಿ ಕಾರ್ಯಗಳು ಕೂಡ ಹೆಚ್ಚು ಫಲ ಅಂತ ಕೂಡ ಹೇಳೋದಿದೆ. ಹೇಗೆ ನಾವು ಕಾರ್ತಿಕ ಮಾಸದಲ್ಲಿ ಹೇಳ್ತಾರೆ, ಆ ತಿಂಗಳಲ್ಲಿ ಭಗವಂತನು ಮಾಡುವ ಒಂದು ಭಕ್ತಿ ಕಾರ್ಯಗಳು ಹೆಚ್ಚು ಫಲ. ಹಾಗೆ ಈ ಕ್ಷೇತ್ರಗಳಲ್ಲಿ, ಈ ತೀರ್ಥ ಕ್ಷೇತ್ರಗಳಲ್ಲಿ ಅಲ್ಲಿ ಮಾಡುವ ಒಂದು ಭಕ್ತಿ ಕಾರ್ಯಗಳು ಕೂಡ ಹೆಚ್ಚು ಫಲ ಕೂಡ ಇರುತ್ತದೆ. ಸೊ ಎಲ್ಲ ಕ್ಷೇತ್ರಗಳು ಇಲ್ಲಿ ಹೇಳ್ತಾ ಎಷ್ಟೋ ಸ್ನಾನ ಘಟ್ಟಗಳು ಕೂಡ ನೇಮಕ ಮಾಡ್ತಾ ಇದ್ದಾರೆ. ಭಗವಂತನು, ಕೃಷ್ಣನು ಇಲ್ಲೆಲ್ಲ ಮಾಡಿದ ದಿವ್ಯ ಲೀಲೆಗಳು, ಈ ಬೃಂದಾವನ ಅಂದ್ರೆ, ಸೊ ಇದೆಲ್ಲವೂ ಕಾಲ ಸಮಯದಲ್ಲಿ, ಇತಿಹಾಸದಲ್ಲಿ 5,000 ವರ್ಷಗಳ ಹಿಂದೆ ಭಗವಂತನು ಮಾಡಿದ ಲೀಲೆಗಳು. ಆದರೂ ವೃಂದಾವನ ಅನ್ನೋದು ಯಾವಾಗಲೂ ಕೂಡ ಅದು ಪವಿತ್ರ ಸ್ಥಳವೇ. ಸೊ ಇಲ್ಲಿ ಮಧುವನ ಬೃಂದಾವನ, ಧ್ರುವ ಮಹಾರಾಜರು ಆಚರಿಸಿದ ತಪಸ್ಸು ಸಾವಿರಾರು ಲಕ್ಷಾಂತರ ಕೋಟ್ಯಂತರ ವರ್ಷಗಳ ಹಿಂದೆ. ಇದು ಇವತ್ತಿನ ಬ್ರಹ್ಮನ ಮೊದಲ ಮನು ಅವರ ಸಮಯದಲ್ಲಿ ಧ್ರುವ ಮಹಾರಾಜನು ಮಾಡಿದ ತಪಸ್ಸೆ. ಸೊ ಹೀಗೆ ಈ ಧಾಮಗಳು, ಈ ದಿವ್ಯ ಕ್ಷೇತ್ರಗಳು ಯಾವಾಗಲೂ ಕೂಡ ದಿವ್ಯವಾಗಿ ಇರುತ್ತೆ. ಸೊ ದಿವ್ಯವಾಗೇ ಇರುತ್ತೆ. ಇದು ಭಗವಂತನು ಬಂದ ಮೇಲೆ ಇದು ದಿವ್ಯ ಕ್ಷೇತ್ರ ಆಗುತ್ತೆ ಅಂತಲ್ಲ, ಭಗವಂತನು ಅಲ್ಲಿ ಶಾಶ್ವತ ನೆಲೆಸಿದ್ದಾನು ಕೂಡ. ಸೊ ಇಲ್ಲಿ ಹೇಳ್ತಾ ಇರೋದು, ಅದರ ಒಂದು ರೀತಿ ಎಕ್ಸ್ಪ್ಲನೇಷನ್ ಕೊಡ್ತಾ ಇರೋದು, ಅಲ್ಲಿ ಭಗವಂತನು ಕೂಡ ಇರ್ತಾನೆ, ಮತ್ತೆ ಆತ ಪವಿತ್ರ ಕ್ಷೇತ್ರಗಳಲ್ಲಿ ಭಗವಂತನ ಭಕ್ತರು ಇರ್ತಾರೆ. ಸೊ ಭಗವಂತನ ಭಕ್ತರು ಇರೋದ್ರಿಂದ ಆ ಪ್ರದೇಶಕ್ಕೆ ಆ ಒಂದು ಮಹತ್ವ. ಸೊ ಮುಖ್ಯವಾಗಿ ಹೇಳೋದು, ತೀರ್ಥಕ್ಷೇತ್ರಗಳ ಮಹತ್ವ ಏನು ಅಂದ್ರೆ, ಅಲ್ಲಿರುವ ಭಕ್ತರು, ಅವರ ಸಂಘದಲ್ಲಿ ನಾವು ಕೂಡ ಭಕ್ತಿ ಮಾಡೋ ನಮಗೆ ಒಂದು ಇಚ್ಛೆ ಅದು ಬೆಳೆಯುತ್ತೆ. ಏನ್ ಹೇಳ್ತಾ ಇರೋದು, ಯಸ್ಯಾತ್ಮ ಬುದ್ಧಿ ಕುಣಪೇ ತ್ರಿಧಾತುಕೆ ಸ್ವದೀ ಕಲತ್ರಾದಿಶು ಭೌಮೈಜದಿ ತೀರ್ಥ ಬುದ್ಧಿರ್ ಸಲಿಲೇನ ಕರಿಸಿ ಜನೇಶು ಅಭಿಘ್ನೇಶು ಸಹೇವ ಗೋಕರ. ಸೊ ಅಲ್ಲಿ ಹೇಳೋದೇನಂದ್ರೆ, ಯಾರಾದರೂ ಆತ್ಮಬುದ್ಧಿ ಅದೆಲ್ಲ ಬಿಡಿ, ತೀರ್ಥ ಬುದ್ಧಿ ಸಲಿಲೇನ ಕರಿಚಿತ್. ತೀರ್ಥ ಬುದ್ಧಿ ಅಂದ್ರೆ ಈ ತೀರ್ಥಗಳು, ಈ ತರ ಒಂದು ತೀರ್ಥಕ್ಷೇತ್ರಗಳು ಹೋಗೋದು, ಅಲ್ಲಿ ಕೇವಲ ನಾವು ಅಲ್ಲೋಗಿ ಅಲ್ಲಿ ಸಲಿಲೇನ ಕರಿಚಿತ್. ಕುಂಭಮೇಳಗೆ ಹೋದಾಗ ವಿಶೇಷವಾಗಿ ಜನರು ಹೋಗ್ತಾ ಇರೋದು, ಇದು ಒಂದು ತುಂಬಾ ಶುಭಕರವಾದ ಸಮಯ. ಸೊ ಈ ಸಮಯದಲ್ಲಿ ಅಲ್ಲಿ ನಾನೇನಾದ್ರು ಆ ನೀರಿನಲ್ಲಿ ಅಲ್ಲಿ ಸ್ವಲ್ಪ ನನ್ನ ಚಿಮಿಸ್ಕೊಂಡ್ಬಿಟ್ರೇನು, ಆ ನೀರಲ್ಲಿ ನಾನು ಇದು ಮಾಡ್ಬಿಟ್ರು, ನನ್ನ ಎಲ್ಲ ಪಾಪಗಳು ಎಷ್ಟೋ ಜನ್ಮಗಳೆಲ್ಲ ಹೋಗುತ್ತೆ. ಸೊ ಹೀಗೆ ಜನರು ಇದು ಮಾಡ್ತಾರೆ. ಸೊ ಅದಕ್ಕೋಸ್ಕರ ಜನರು ಅಷ್ಟು ದೂರ ಆ ಕ್ಷೇತ್ರಗಳಿಗೆ ಹೋಗ್ತಾರೆ. ಅದೆಲ್ಲ ಇದೆ. ಇಲ್ಲೂ ಕೂಡ ವೃಂದಾವನದಲ್ಲೂ ಆತರ ಎಷ್ಟೋ ಸ್ನಾನಘಟ್ಟಗಳಿದೆ ಅಂತ ಹೇಳಿದ್ರು. ಪ್ರಯಾಗನ ಅಲ್ಲಿ ಪಡೆಯೋ ಒಂದಿದು ಇಲ್ಲೂ ಕೂಡ ಇದೆ. ಅದು ಒಂದು ಹೆಸರು ಕೂಡ ಹೇಳಿದ್ರು ಇಲ್ಲಿ. ಯಾವ್ದಾದ್ರ ಹೆಸರು? ಪ್ರಯಾಗ್ರಾಜ್. ಅದು ತೀರ್ಥ ರಾಜ ಅಂತ ಕೂಡ ಹೇಳ್ತಾರೆ. ಎಲ್ಲ ತೀರ್ಥಗಳಿಗೆ ರಾಜ ಅಂತ ಹೇಳಿ ಅದು ಆತರ ಇದು ಇಲ್ಲೂ ಕೂಡ ಒಂದಿದೆ. ಅದೇ ಫಲ ಇಲ್ಲೂ ಕೂಡ ಸಿಗುತ್ತೆ. ಪ್ರಯಾಗ ತೀರ್ಥ ಅಂತ ಒಂದಿದೆ ವೃಂದಾವನ. ಸೊ ಎನಿವೆ, ಸೊ ಈ ರೀತಿ ಕೇವಲ ಅದಕ್ಕೋಸ್ಕರ ನಾವು ಹೋಗ್ಬಾರ್ದು ತೀರ್ಥಕ್ಕೆ. ಅದು ಹೇಳ್ತಾರೆ, ಅದು ಸಯೇವ ಗೋಕರ. ತೀರ್ಥ ಬುದ್ಧಿ ಸಲಿಲೇನ ಕರಿಚಿತ್ ಸಯೇವ ಗೋಕರ. ಸಯೇವ ಅಂದ್ರೆ ಯಾರು ಆ ರೀತಿ ಕೇವಲ ಆ ತೀರ್ಥ ಕ್ಷೇತ್ರಗಳಿಗೆ ಒಂದು ಸ್ನಾನ ಮಾಡಿ ಆ ನೀರು ಚುಮಿಸ್ಕೊಂಡು ಬರೋದು, ಆಗೋಯ್ತು, ನನ್ನ ಪರಿಪೂರ್ಣತೆ ಆಯ್ತು, ನನ್ನ ತೀರ್ಥಕ್ಷೇತ್ರದ ಪ್ರವಾಸ ಆಯ್ತು, ಭೇಟಿ ಆಯ್ತು, ನಾನು ಜೀವನ ಸಾರ್ಥಕ ಆಯ್ತು ಅನ್ಕೊಳ್ತಾರೆ. ಹೇಳ್ತಾರೆ ಅದೇನ್ ದೊಡ್ಡದಲ್ಲ. ಆ ತರ ಲಾಭವನ್ನು ಸಯೇವ ಗೋಕರ. ಗೋ ಅಂದ್ರೆ ಹಸು, ಕರ ಅಂದ್ರೆ ಕತ್ತೆ, ಅವು ಕೂಡ ಪಡಿಬಹುದು. ಅವು ಕೂಡ ಕರ್ಕೊಂಡೋದ್ರೆ ಅಲ್ಲೂ ಕೂಡ ಅವು ಕೂಡ ನೀರಿನಲ್ಲಿ ಅಲ್ಲಿ ಮುಳುಗಿ ಅವು ಕೂಡ ಅದರದ ಆ ಲಾಭವನ್ನು ಪಡೆಯುವ. ಆದ್ರೆ ಅದೆಲ್ಲ ನಿಜವಾದ ಲಾಭ ಅಂತ ಹೇಳೋದು, ಅಲ್ಲಿ ಇರುವ ತೀರ್ಥ ಪುರುಷರು ಅವರ ಒಂದು ಸಂಘವನ್ನು ನಾವು ಯಾಚಿಸಿ ಮತ್ತೆ ನಾವು ಆ ಭಕ್ತಿ ಕಾರ್ಯದಲ್ಲಿ ತೊಡಗಬೇಕು. ಸೊ ಅಲ್ಲಿ ಹೋದಾಗ ನಾವು ಇನ್ನ ಭಗವಂತನ ನಾಮ ಜಪ ಮಾಡೋದು ಹೆಚ್ಚು ಮಾಡ್ಬೋದು, ಇನ್ನ ಒಂದು ಕಾನ್ಸಂಟ್ರೇಷನ್ ಇಂದ ಪ್ರಾಮಾಣಿಕವಾಗಿ ಮಾಡ್ಬೋದು, ಇಲ್ಲಾಂದ್ರೆ ಭಗವಂತನ ವಿಷಯವನ್ನು ಕೇಳ್ಬೋದು. ಸೊ ಇದು ಮುಖ್ಯವಾದದ್ದು ಅಲ್ಲಿ. ಅಂದ್ರೆ ಭಕ್ತಿ ಸೇವೆ ಚಟುವಟಿಕೆಗಳು, ನಾವು ವಿಧ ಭಕ್ತಿ ಏನಿದೆ ಅದನ್ನ ತೊಡಗಿಸ್ಕೊಳ್ಳೋದು ಆ ಕ್ಷೇತ್ರಗಳಲ್ಲಿ ವಿಶೇಷವಾದದ್ದು. ಸೊ ಅದು ಆ ಪಾಯಿಂಟ್ ನಾವು ಗುರುತಿಸ್ಬೇಕು ನಾವು. ಇಲ್ಲ ಅಂದ್ರೆ ಆ ಕ್ಷೇತ್ರಗಳಲ್ಲಿ ಇದೆ. ಹೇಳ್ತಾರೆ, ಎಲ್ಲಿ ಯಾರು ಕೂಡ ಎಂಥವ್ರು ಕೂಡ ಆ ಸ್ಥಳದಲ್ಲಿ, ಒಂದು ನಾಸ್ತಿಕ ಕೂಡ ಹೋದ್ರೆ
ಅವರಿಗೆ ಒಂದು ಇದು ಸಿಗುತ್ತೆ, ಏನ್ ಹೇಳೋದು, ಒಂದು ಭಗವಂತನ ಒಂದು ಕೃಪೆಯಿಂದ ಅವ್ರಿಗೂ ಒಂದು ಏನೋ ಒಂದು ವಿಶೇಷತೆ ಇದೆ ಇದು ಅಂತ ಅಟ್ಲೀಸ್ಟ್ ಒಂದು ಅನುಭವ, ಆ ರೀತಿ ವಾಸ್ತವಿಕ ಒಂದು ಅನುಭವ ಸಿಗುತ್ತೆ ತೀರ್ಥಕ್ಷೇತ್ರಗಳ. ಹಾಗೆ ಅದರ ಮಹತ್ವ ಇದೆ, ಅದಕ್ಕೆ ಹೋಗೋದು, ಅದಕ್ಕೆ ಭೇಟಿ ದರ್ಶನ ಭೇಟಿ ಕೊಡೋದು, ಅದು ನಮ್ಮ ಒಂದು ಸಂಸ್ಕೃತಿಯ ಒಂದು ಭಾಗ. ಅದು ಧ್ರುವ ಮಹಾರಾಜ ಈ ಒಂದು ಇದರಲ್ಲಿ ಮಧುವನದಲ್ಲಿ ಹೇಗೆ ಅಭ್ಯಾಸ ಮಾಡಬೇಕು, ಸೊ ತೀವ್ರ ತಪಸ್ಸೆ. ಸೊ ನಮ್ಮ ರೀತಿಯಲ್ಲಿ ಅವರು ಹೋಗಿ ಒಂದು ರೀತಿ ನಾವು ನೋಡ್ಕೊಂಡು ಬಂದ್ಬಿಟ್ವಿ, ಆಯ್ತು ನಮ್ಮದು ಅಲ್ಲಿ ಸ್ನಾನ ಮಾಡ್ಬಿಟ್ಟು ಬಂದ್ಬಿಟ್ವಿ ಆ ಥರ ಅಂತ ಧ್ರುವ ಮಹಾರಾಜರು ಹೋಗಿ ಒಂದು ವಿಸಿಟ್ ಕೊಟ್ಟು ಬರೋದಲ್ಲ. ಈಗ ಧ್ರುವ ಮಹಾರಾಜರಲ್ಲಿ ಹೋಗಿ ತೀವ್ರ ತಪಸ್ಸೆ ಅಂದ್ರೆ ಇವಾಗ ನಾವು ಕೇಳ್ತೀವಲ್ಲ, ಇದೇ ರೀತಿಯಲ್ಲಿ ಧ್ರುವ ಮಹಾರಾಜರು ಮಾಡಿರೋ ತಪಸ್ಸೆ ರೀತಿಯಲ್ಲೇ ಗೋಸ್ವಾಮಿಯರು ಕೂಡ ಚೈತನ್ಯ ಮಹಾಪ್ರಭು ಆಜ್ಞೆಯ ಮೇಲೆ ಅವ್ರು ಹೋದ್ರು. ಚೈತನ್ಯ ಮಹಾಪ್ರಭು ಆಜ್ಞೆಯ ಮುಂಚೆ ಅವರೆಲ್ಲರೂ ಮಿನಿಸ್ಟರ್ ಮಂತ್ರಿಗಳು. ಸೊ ಮಂತ್ರಿಗಳಂದ್ರೆ ಏನಿರೋದಿಲ್ಲ, ಎಲ್ಲ ಸೌಲಭ್ಯಗಳು ಇರುತ್ತೆ, ಎಲ್ಲ ಒಂದು ಇಂದ್ರಿಯ ಸುಖವನ್ನು ಪಡೆಯುವ ಒಂದು ಅವಕಾಶ ಇರುತ್ತೆ. ಸೊ ಆಗಿರೋರು ಆ ವೃಂದಾವನಕ್ಕೆ ಹೋದ್ಮೇಲೆ ಹೇಳ್ತಾರೆ ಅವರು ಸೊ ವೃಂದಾವನ ಹೋಗೋ ಮಾರ್ಗದಲ್ಲೇ ಇನ್ಫ್ಯಾಕ್ಟ್ ಅವರು ಚೈತನ್ಯ ಮಹಾಪ್ರಭು ಸನಾತನ ಗೋಸ್ವಾಮಿ ಭೇಟಿ ಮಾಡ್ತಾರೆ. ಎಲ್ಲಿ ಭೇಟಿ ಮಾಡ್ತಾರೆ ಅವರು? ಮೊದಲು ಪ್ರಯಾಗಲ್ಲ, ವಾರಣಾಸಿ, ಕಾಶಿಯಲ್ಲಿ ಭೇಟಿ ಮಾಡ್ತಾರೆ. ಚೈತನ್ಯ ಮಹಾಪ್ರಭು ಆಗ ವೃಂದಾವನವನ್ನು ಭೇಟಿ ಕೊಟ್ಟು ಹಿಂದಿರುಗ್ತಾ ಇರ್ತಾರೆ ಜಗನ್ನಾಥ್ಪುರಿಗೆ. ಸೊ ಬರೋ ಮಾರ್ಗದಲ್ಲಿ ಇದರಲ್ಲಿ ಪ್ರಯಾಗಲ್ಲ ಸರ್, ಇದು ಪ್ರಯಾಗಲ್ಲಿ ರೂಪ ಗೋಸ್ವಾಮಿ ಸನಾತನ ಗೋಸ್ವಾಮಿ ಸಿಗ್ತಾರೆ. ಮತ್ತೆ ಇನ್ನ ಕೆಳಗೆ ಬಂದಾಗ ಕಾಶಿ ವಾರಣಾಸಿಯಲ್ಲಿ ಸನಾತನ ಗೋಸ್ವಾಮಿ ಕಾಣ್ತಾರೆ. ಸೊ ಹೇಳ್ತಾರೆ ಸನಾತನ ಗೋಸ್ವಾಮಿ ಎಲ್ಲ ಅವರೊಂದು ಸನ್ಯಾಸಿಗಳು ಹಿಂದೆ ಒಂದು ಕೇವಲ ಒಂದು ಕೋಪಿನ ಧರಿಸ್ತಾ ಇದ್ದಾರೆ ವಸ್ತ್ರ. ಸೊ ಆ ರೀತಿ ಎಲ್ಲ ಅವರ ವೇಷಭೂಷಣಗಳು, ಮಂತ್ರಿಯ ವೇಷಭೂಷಣಗಳು ಬಿಟ್ಟು ಸಾಮಾನ್ಯ ಒಂದು ಇದರನ್ನ ಧರಿಸಿರ್ತಾರೆ. ಸೊ ಆದರೂ ಒಬ್ಬರು ಇವ್ರು ಕೊಟ್ಟಿರ್ತಾರೆ ಅವರು ಅವ್ರಿಗೆ ಒಂದು ಅವರ ಒಬ್ಬರು ಬ್ರದರ್ ಇಲ್ಲ, ಅವರೊಬ್ಬರು ಏನೋ ಗಿಫ್ಟ್ ಕೊಟ್ಟಿರ್ತಾರೆ, ಯಾವ್ದೊಂದು ಬೆಲೆ ಬಾಳುವ ಒಂದು ಶಾಲ್. ಸೊ ಚೈತನ್ಯ ಮಹಾಪ್ರಭು ಅದನ್ನು ಕೂಡ ಅವರಿಂದ ಆ ಒಂದು ಸ್ವಲ್ಪ ಅವ್ರಿಗಿರೋ ಒಂದು ಅಟ್ಯಾಚ್ಮೆಂಟ್ ಅದು ಕೂಡ ಹೋಗೋ ರೀತಿಯಲ್ಲಿ ಅದು ಕೂಡ ಅವರು ಬಿಟ್ಬಿಡ್ತಾರೆ. ಮತ್ತೆ ರೂಪ ಗೋಸ್ವಾಮಿ ಸನಾತನ ಗೋಸ್ವಾಮಿ ಅವರು ಅಲ್ಲಿ ಇಲ್ಲಿ ಹೇಗೆ ನಾವು ಧ್ರುವ ಮಹಾರಾಜರು ಕೇಳ್ತೇವೆ ತೀವ್ರ ತಪಸ್ಸೆ ಮಾಡ್ತಾರೆ, ಅವರು ಕೂಡ ಅಲ್ಲಿ ಇರುವಾಗ ಅವರು ಒಂದು ದಿವಸ ಒಂದು ಮರದ ಕೆಳಗೆ, ನಾವು ಆ ರೀತಿ ಇವಾಗ ಮಾಡೋಕ್ಕಾಗೋದಿಲ್ಲ. ಸೊ ಅದೇ ಅಟ್ಲೀಸ್ಟ್ ನಮಗೆ ಒಂದು ಮಾದರಿ ಆದರ್ಶ, ಎಷ್ಟು ತೀವ್ರವಾದ ತಪಸ್ಸೆಯಲ್ಲಿ ಹಿಂದೆ ವ್ಯಕ್ತಿಗಳು ತೊಡಗ್ತಾ ಇದ್ರು. ಸೊ ಅವರು ಒಂದು ದಿವಸ ಒಂದು ಮರದ ಕೆಳಗೆ, ಮತ್ತೆ ಆಹಾರವು ಕೂಡ ಅವರು ಭಿಕ್ಷೆ ಮಧುಕರಿ ಕೇಳ್ತಾ, ಮತ್ತೆ ಭಗವಂತನ ನಿತ್ಯ ಸೇವೆಯಲ್ಲಿ ತೊಡಗಿ ಒಮ್ಮೊಮ್ಮೆ ನಿದ್ದೆ ಕೂಡ ಇಲ್ಲ. ಸೊ ನಮಗೆ ಯಾವುದು ಮಾಡ್ಲಿಲ್ಲ ಅಂದ್ರೆ ನಮ್ಗೆ ನಿದ್ದೆ ಬರುತ್ತೆ, ಬರೀ ನಾವು ಮಲಗಿರ್ತೀವಿ ಅಷ್ಟೇ, ಏನು ಮಾಡೋದಿಲ್ಲ ನಾವು. ಆದ್ರೆ ರೂಪ ಗೋಸ್ವಾಮಿ ಸನಾತನ ಗೋಸ್ವಾಮಿ ಆಗಲ್ಲ. ನಿದ್ರಾಹಾರ ವಿಹಾರಕ್ಕಾದಿ ವಿಜಿತೋ, ನಿದ್ರಾ ಆಹಾರ ಎಲ್ಲವನ್ನು ಅವರು ಜಯಿಸಿದ್ರು ಅಂತೆ. ಹೀಗೆ ಅರ್ಜುನನು ಗುಡಾಕೇಶ ಅಂತ ಕೇಳ್ತೇವೆ ನಾವು, ಅರ್ಜುನನು ನಿದ್ದೆಯನ್ನು ಜಯಿಸಿದವ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಇವರು ಗೋಸ್ವಾಮಿಗಳು ಕೂಡ ಇವರು ಎಲ್ಲವನ್ನು ಜಯಿಸಿ ಯಾವುದು ಇದಿಲ್ಲದೆ ಅವರು ಅಲ್ಲಿ ಮಾಡಿ. ಧ್ರುವ ಮಹಾರಾಜರು ಕೂಡ ಆ ರೀತಿ ತಪಸ್ಸೆ ಮಾಡ್ತಾರೆ. ಈಗ ಫಸ್ಟಿಗೆ ನಾರದರು ಉಪದೇಶಿಸೋದು ಕೇವಲ ಅಲ್ಲಿರುವ ಹಣ್ಣುಗಳನ್ನು ತಿನ್ನು, ಮತ್ತೆ ಅಲ್ಲಿಂದ ಮರ ಗಿಡಗಳಿಂದ ಬಿದ್ದ ಎಲೆಗಳನ್ನು ತಿನ್ನು, ಮತ್ತೆ ನೀರನ್ನು ಕುಡಿದು. ಸೊ ಹೀಗೆ ಅವರು ಮೊದಲಿಗೆ 3 ದಿವಸಕ್ಕೊಮ್ಮೆ, ನೆಕ್ಸ್ಟ್ ನಂತರ 6 ದಿವಸಕ್ಕೊಮ್ಮೆ, ನಂತರ 9 ದಿವಸಕ್ಕೊಮ್ಮೆ ಈ ರೀತಿಯ ತೀವ್ರ ತಪಸ್ಸೆ. ಸೊ ಇದು ನಮಗಿಲ್ಲ, ಇದು ನಮಗೆ. ಆದ್ರೆ ನಾವು ಕೇಳೋದು ಪ್ರಿನ್ಸಿಪಲ್ ಅಂದ್ರೆ ಭಗವಂತನ ತೃಪ್ತಿ ಮಾಡಿಸೋದಕ್ಕೆ ಒಂದು ರೀತಿಯ ಒಂದು ತಪಸ್ಸೆ. ನಮಗೆ ಹೆಚ್ಚಾಗಿ ತಪಸ್ಸೆ ಅಂದ್ರೆ ಈಗ ಭಗವಂತನ ನಾಮ ಜಪ ಮಾಡೋದು, ಭಗವಂತನ ಸೇವೆ ಮಾಡೋದು, ಇದೇ ನಮಗೆ ತಪಸ್ಸೆ. ಒಂದು ರೀತಿ ನಮ್ಮ ಮನಸ್ಸು ಅಲ್ಲಿ ಇಲ್ಲಿ ಹೋಗ್ತಾ ಇರುತ್ತೆ, ಬೇರೆ ಇದು ಕೊಡ್ತಾ ಇರುತ್ತೆ, ಭೌತಿಕ ಇಂದ್ರಿಯ ಸುಖವನ್ನು ಯಾಚಿಸ್ತಾ ಇರುತ್ತೆ. ಅದರಿಂದ ನಾವು ಅದನ್ನು ನಿಲ್ಲಿಸಿ ನಾವು ಕೃಷ್ಣ ಭಕ್ತಿ ಸೇವೆಯಲ್ಲಿ ಆಚಾರ್ಯರ ಮಾರ್ಗದರ್ಶನೆಯಲ್ಲಿ ನಾವು ಮಾಡೋದು, ಇದು ನಾವು ಮಾಡಬೇಕಾದ ತಪಸ್ಸೆ ಇದು ಕಲಿಯುಗದಲ್ಲಿ. ಸೊ ಎನಿವೆ, ಸೊ ಧ್ರುವ ಮಹಾರಾಜರು ಇವಾಗ ನಾರದರು ಆದೇಶ ಮಾಡಿದಾಗೆ ಈಗ ಇದಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ಅವರೇನೋ ಒಂದು ಅಲ್ಲೇನೋ ಏನೂ ಇಲ್ಲ. ಧ್ರುವ ಮಹಾರಾಜರು ನಂತರ ಅವರು ಒಂದು ಕಾಲ್ ಮೇಲೆ ನಿಲ್ತಾರೆ. ಸೊ ಈ ರೀತಿಯಲ್ಲಿ ವಿವರಣೆ ಇದೆ. ಇದು ತೀವ್ರ ಅವ್ರ ತಪಸ್ಸೆ ಮಾಡೋದ್ರಿಂದ ಸಂಪೂರ್ಣ ವಿಶ್ವದ ಈ ಉಸಿರಾಟವೇ ನಿಂತು ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಸೊ ಆ ರೀತಿಯ ತೀವ್ರ ತಪಸ್ಸೆ ಇವಾಗ ಧ್ರುವ ಮಹಾರಾಜರು ಮಾಡ್ತಾರೆ. ಅದನ್ನ ಕೇಳೋಣ. ಹರೇ ಕೃಷ್ಣ. ಯಾರಾದ್ರೂ ಏನಾದ್ರು ಸೇರಿಸ್ಬೇಕಿದ್ರೆ, ಏನಾದ್ರು ಹೇಳ್ಬೇಕಿದ್ರೆ, ಏನೋ ಪ್ರಶ್ನೆ ಇದ್ರೆ.
ಸೊ ಈ ಸ್ಥಳಗಳೆಲ್ಲ ನಾನಂತೂ ವಿಸಿಟ್ ಮಾಡಿಲ್ಲ, ಇಷ್ಟು ಎಲ್ಲ ವಿಸಿಟ್ ಮಾಡಿಲ್ಲ, ಕೆಲವು ಮಾತ್ರ ನಾವು ವಿಸಿಟ್ ಮಾಡ್ತೇವೆ. ಒಂದು ರೀತಿ ಶಿಲಾ ಪ್ರಭುಪಾದರು ಸ್ಥಾಪನೆ ಮಾಡಿದ ನಮ್ಮ ಅಲ್ಲಿ ಮಂದಿರವಿದೆ, ಕೃಷ್ಣ ಬಲರಾಮ ಮಂದಿರ. ಸೊ ಅವ್ರದ್ದು ಇರುತ್ತೆ, ಟೂರ್ಸ್ ಎಲ್ಲಾನು ಕೂಡ ಇರುತ್ತೆ. ಯಾರಾದ್ರೂ ಹೋದ್ರೆ ಅವ್ರ ಜೊತೆಗೆ ನೀವು ಕೋಆರ್ಡಿನೇಟ್ ಮಾಡ್ಕೊಂಡು ವಿಸಿಟ್ ಮಾಡ್ಬೋದು, ಎಲ್ಲ ಇರುತ್ತೆ ಅಲ್ಲಿ. ಅವರು ಸಹಾಯ ಮಾಡ್ತಾರೆ ಯಾವ್ದಾದ್ರು ಇದೆಲ್ಲ ವಿಸಿಟ್ ಮಾಡೋದಕ್ಕೆ. ಇದು ವೆಹಿಕಲ್ಸ್ ಅಲ್ಲಿ ಎಲ್ಲ ಅವ್ರ ಅರೇಂಜ್ಮೆಂಟ್ಸ್ ಚೆನ್ನಾಗಿದೆ. ಪ್ರಭುಜಿ, ಅವರಿಗೆ ಅಷ್ಟು ಶಕ್ತಿ ಎಲ್ಲಿಂದ ಬಂತು? ಗುರುವಿನ ಆಶೀರ್ವಾದನ ಪ್ರಭುಜಿ, ಅಷ್ಟು ದೃಢತೆ ಮತ್ತು ಶಕ್ತಿ ಆ ತಪಸ್ ಮಾಡ್ಲಿಕ್ಕೆ ಧ್ರುವ ಮಹಾರಾಜನ? ಇಲ್ಲ, ಹಿಂದೆನೆ ಬಾಲಕನ ಆಗಿರ್ಬೇಕು ಅನ್ಸುತ್ತೆ, ಹಿಂದೆ ಸಮಯದಿಂದಾನೆ, ಹಿಂದೆ ಜನ್ಮದಿಂದಾನೆ ಇರಬಹುದು. ಮತ್ತೆ ನಂತರ ಇಲ್ಲಿ ಕರೆಕ್ಟ್, ಇಲ್ಲಿ ನಾರದರ ಅವರ ಕೃಪೆ ಕೂಡ ಅವ್ರಿಗೆ ಬರೀ ಗಾಳಿ ಸೇವಿಸೋದು ಇದೆಲ್ಲ ಕಷ್ಟದ, ತುಂಬಾ ಕಷ್ಟದ ದಾರಿ. ಅದು ಪುಟ್ಟ ಮಗು, ದೊಡ್ಡ 5 ವರ್ಷದ ಬಾಲಕ, ಬರೀ ದರಗೆಲ್ಲ ತಿಂದಿರ್ತಾರೆ ಕೆಲವು ದಿವಸ, ಆಮೇಲೆ ಅದನ್ನು ಬಿಡ್ತಾರೆ. ಮೊದ್ಲ ನೀರು ಕುಡಿತಾರೆ, ಅದನ್ನು ಬಿಡ್ತಾರೆ. ಇದೆಲ್ಲ ಇಷ್ಟು 5 ವರ್ಷದ ಬಾಲಕನಿಗೆ ಹೇಗೆ ಸಾಧ್ಯ? ಮತ್ತೆ ಯಾರು ಇಲ್ಲ, ಕಾಡು ಸೀದಾ ಅರಮನೆಯಿಂದ ಸೀದಾ ಕಾಡಿಗೆ, ಯಾರ ಸಂಘ ಇಲ್ಲ, ಏನು ಇಲ್ಲ, ಏಕಾಂತವಾಗಿ. ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಈಗ ಅದು ಎಲ್ಲ ವನಗಳು ಇದೆಯಾ? ನಿಧಿವನಕ್ಕೆ ನಾವು ಹೋಗಿದ್ದೇವಲ್ಲ, ಬಾಕಿ ಎಲ್ಲ ವನಗಳು ಇದೆಯಾ ವೃಂದಾವನದಲ್ಲಿ? ಎಲ್ಲ ಇದೆ. ಅದ್ರ ಮ್ಯಾಚ್ ಇದೆ, ಅದ್ರದ್ದೆಲ್ಲ ನೀವು ಭಕ್ತರು ಬರ್ದಿದ್ದಾರೆ. ವೃಂದಾವನ ಪರಿಕ್ರಮ ಅದನ್ನ ನೀವು ನೋಡಿ ಸಿಗುತ್ತೆ. ಇಲ್ಲ, ಸರ್ಚ್ ಮಾಡೋ ನೆಟ್ ಅಲ್ಲಿ ನೋಡ್ಬೋದು ನೀವು. ಇದೆ, ಎಲ್ಲ ಇದೆ. 12 ವನ ಅಲ್ವಾ ಗುರುಜಿ? 12 ವನ ಅಲ್ವಾ? 12 ವನ. ಆಮೇಲೆ ನೀವೆಲ್ಲ ಹೋಗ್ಬೇಕು ಅಂದ್ರೆ ನೀವು ನವದ್ವೀಪ ಮಂಡಲ ಪರಿಕ್ರಮ ಹೋಗೋ ರೀತಿಯಲ್ಲಿ ಭಕ್ತರ ಜೊತೆ ಹೋಗ್ಬೋದು. 1 ತಿಂಗಳ ಸ್ಪೇರ್ ಇದ್ ಮಾಡ್ಬೇಕಾಗುತ್ತೆ. ಕರ್ಕೊಂಡು ಹೋಗ್ತಾರೆ, ಎಲ್ಲ ಪ್ರತಿಯೊಂದು ಸ್ಥಳವನ್ನು ತೋರಿಸ್ತಾರೆ. ನಡ್ಕೊಂಡು ಎಲ್ಲ ಹೋಗ್ತಾರೆ. ಪ್ರತಿ ವರ್ಷನೂ 1,000 ಭಕ್ತರಾದ್ರೂ 1,000-2,000 ಭಕ್ತರು ಹೋಗ್ತಾರೆ ಅನ್ಸುತ್ತೆ. ಒಂದು ಆಯೋಜನೆಯಲ್ಲಿ ಹೋಗ್ತಾರೆ, ಪ್ರತಿ ವರ್ಷ ನಡೀತದೆ. ಆ ಕಾರ್ತಿಕ ಮಾಸದಲ್ಲಿ ದಾಮೋದರ ಅಂತಲ್ಲಿ ಇರುತ್ತೆ. ನಡ್ಕೊಂಡೆ 1 ತಿಂಗಳ ಪರಿಕ್ರಮ ಪ್ರಭುಜಿ, ವೃಂದಾವನ ಬ್ರಜಮಂಡಲ ಪರಿಕ್ರಮ. ನಾವು ಚಿಕ್ಕ ಪರಿಕ್ರಮ ವೃಂದಾವನ ಮಾತ್ರ ಹೋಗ್ತೇವೆ, 10-12 ಕಿಲೋಮೀಟರ್. ಅದು ವೃಂದಾವನ ಮಾತ್ರ. ಇದು 12 ವನಗಳು ಸೇರಿದ್ದು ಮತ್ತು ದೊಡ್ಡದು ಬ್ರಜಮಂಡಲ. ಇನ್ನ ದೊಡ್ಡದು ವೃಂದಾವನನು, ಮಥುರಾ ಎಲ್ಲ ಸೇರುತ್ತೆ ಅದರಲ್ಲಿ. ಇನ್ನ ದೊಡ್ಡದು, ಕೇವಲ ಇಷ್ಟೇ ಅಲ್ಲ, ಇನ್ನ ದೊಡ್ಡದು. ಗೋವರ್ಧನಗಿರಿ ಪ್ರಭುಜಿ, ಅದು ಕಾಲಾನುಕ್ರಮದಲ್ಲಿ ಅದರ ಗಾತ್ರ ಸಣ್ಣದಾಗ್ತಾ ಬರ್ತಾ ಇದೆಯಾ? ಹೌದು. ಮತ್ತೆ ಈಗ ಬಹಳ ಸಣ್ಣದಾಗಿ ಕಾಣ್ತದೆ. ಅದು ಗೋವರ್ಧನಗಿರಿ ಅಂತ ಒಪ್ಲಿಕ್ಕೆ ಆಗೋದಿಲ್ಲ ಅದನ್ನ ನೋಡುವಾಗ. ಆಕ್ಚುಲಿ ಅದು ಗಿರಿ ರಾಜ ಅಂತ ಹೇಳ್ತಾರೆ. ಎಲ್ಲ ಗಿರಿಗಳಲ್ಲಿ ರಾಜ ಅಂದ್ರೆ ಅಷ್ಟು ಎತ್ತರ ಇತ್ತು ಅದು. ಹಾಗೆ ತುಂಬಾ ಎತ್ತರ. ಹೌದು, ಇವಾಗ ರಸ್ತೆಯ ಲೆವೆಲ್ ಅಲ್ಲಿ ಸ್ವಲ್ಪ ಮೇಲೆ ಅಷ್ಟೇ ಇರೋದು ಅದು ಗೋವರ್ಧನ. ಹೌದು. ಮಾಯಾಪುರಲ್ಲೂ ಇದೆಯಲ್ಲ ಗುರುಜಿ ಗೋವರ್ಧನಗಿರಿ, ರಾಧಾಕುಂಡ, ಶ್ಯಾಮಕುಂಡ. ಭಗವಂತನ ಕೃಪೆಯಿಂದ ಇಲ್ಲಿರೋ ಧಾಮಗಳು ಅಲ್ಲೂ ಕೂಡ ವ್ಯಕ್ತವಾಗುತ್ತೆ ಅಲ್ಲಿ. ಇಲ್ಲಿ ತುಂಬಾ ಪುಣ್ಯ ಅಂತಾರಲ್ಲ ಗುರುಜಿ ಮಾಯಾಪುರಲ್ಲಿ? ಮಾಯಾಪುರಲ್ಲಿ ಹೌದು. ಓಕೆ, ಸೊ ನಾನು ಇಲ್ಲಿ ನಿಲ್ಲಿಸ್ತೇನೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ.